ಪುರುಷ ಈ ಪುಸ್ತಕವನ್ನು ಓದಲು ಅನುವು ಮಾಡಿಕೊಟ್ಟಂತಹ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಕುಲಾಯಿ ಇಲ್ಲಿ ಅಧ್ಯಕ್ಷರಾದ ನಾಮನಿಷ್ಠ ದಾಸ್ ಪ್ರಭುಜಿಗೆ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೆ ಇಸ್ಕಾನ್ ಫೌಂಡರ್ ಎಸಿ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದ್ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ನನ್ನ ಎಲ್ಲಾ ಗುರು ವೃಂದದವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ತರಗತಿಗೆ ಬಂದಂತಹ ಎಲ್ಲರನ್ನು ಸ್ವಾಗತಿಸುತ್ತಾ ಮೊದಲಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಾಯ ಚಕ್ಷುರುನ್ಮಿಲಿತಂ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ येन ಭೂತಲೆ ಸ್ವಯಂ ರೂಪಾ ಕಥಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ ಶ್ರೀ ರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸ್ವಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಂ ಸಹಗಣ ಲಲಿತ ಶ್ರೀ ವಿಶಾಖಾನ್ವಿತಂ ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನ ಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೆ. ವಾಂಚಾ ಕಲ್ಪತರುಭಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ಇತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ. ಕೃಷ್ಣ 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 ಹೇ. 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 ಕೃಷ್ಣ 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 ರಕ್ಷ ಮಾಂ. ಕೃಷ್ಣ 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 ರಕ್ಷ ಮಾಂ. ಕೃಷ್ಣ 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 ಪಾಹಿ ಮಾಂ. ಕೃಷ್ಣ 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 ಪಾಹಿ ಮಾಂ. ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷ ಮಾಂ. ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷ ಮಾಂ. ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ. ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ. ರಾಮ ರಾಘವ ರಕ್ಷ ಮಾಂ. 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 ಕೃಷ್ಣ ಕೇಶವ ಪಾಹಿ ಮಾಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಮಾತಾಜಿ. ಕೃಷ್ಣ ಮಾತಾಜಿ. ಮಾತಾಜಿ ಕೃಷ್ಣ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ. ಅಂಬಿಕಾ ಮಾತಾಜಿ ಓದಿ. ಕೇಳಿಸ್ತದ? ಕೇಳಿಸ್ತದೆ ಮಾತಾಜಿ. ಅಂಬಿಕಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. मैं ट्रैवल माताजी डिस्टर्बेंस ಇರುತ್ತಾ ಮತ್ತೆ ಯಾವಾಗ ಓದ್ತೀನಿ ಮಾತಾಜಿ. ಮನುಷ್ಯನು ಪ್ರಭುವಿನ ಭಕ್ತ ಎಂಬ ಕೀರ್ತಿಯನ್ನು ಪಡೆದಾಗ ಆ ಕೀರ್ತಿಯು ಆರುವುದೇ ಇಲ್ಲ. ರಾಮಾನಂದ ರಾಯನೊಡನೆ ಮಾತನಾಡುತ್ತಾ ಚೈತನ್ಯ ಮಹಾಪ್ರಭುಗಳು ಅತಿ ಶ್ರೇಷ್ಠ ಕೀರ್ತಿ ಯಾವುದು ಎಂದು ಕೇಳಿದರು. ಕೃಷ್ಣನ ನಿರ್ಮಲ ಭಕ್ತ ಎನ್ನುವುದೇ ಪರಿಪೂರ್ಣ ಕೀರ್ತಿ ಎಂದು ರಾಮಾನಂದ ರಾಯರು ಹೇಳಿದರು.
ಇದರ ನಿರ್ಣಯವೆಂದರೆ ವಿಷ್ಣು ಧರ್ಮ ಅಥವಾ ದೇವೋತ್ತಮ ಪರಮಪುರುಷನ ಭಕ್ತಿಪೂರ್ವಕ ಸೇವೆಯ ಧರ್ಮವು ವಿಚಾರವಂತರಿಗೆ ಇದೆ ಎನ್ನುವುದು. ವಿಚಾರ ಶಕ್ತಿಯನ್ನು ಯೋಗ್ಯ ರೀತಿಯಲ್ಲಿ ಬಳಸಿಕೊಂಡರೆ ಮನುಷ್ಯನು ದೇವೋತ್ತಮ ಪರಮ ಪುರುಷನನ್ನು ಕುರಿತು ಚಿಂತನ ಮಾಡುವ ಹಂತಕ್ಕೆ ಬರುತ್ತಾನೆ. ದೇವೋತ್ತಮ ಪರಮ ಪುರುಷನ ಚಿಂತನೆಯಿಂದ ಮನುಷ್ಯನು ಭೌತಿಕ ಜಗತ್ತಿನ ಕಳಂಕಿತ ಸಹವಾಸದ ಸೋಂಕಿನಿಂದ ಬಿಡುಗಡೆ ಹೊಂದುತ್ತಾನೆ ಮತ್ತು ಶಾಂತಿಯುತನಾಗುತ್ತಾನೆ. ಮನುಷ್ಯ ಸಮಾಜದಲ್ಲಿ ಇಂತಹ ಶಾಂತ ಭಕ್ತರು ಹೆಚ್ಚು ಮಂದಿ ಇಲ್ಲದಿರುವುದರಿಂದಲೇ ಜಗತ್ತು ಪ್ರಕ್ಷುಬ್ಧ ಸ್ಥಿತಿಯಲ್ಲಿದೆ. ಮನುಷ್ಯನು ಭಕ್ತನಾಗದಿದ್ದರೆ ಎಲ್ಲ ಜೀವಗಳಿಗೆ ಸಮಾನವಾಗದಾರ. ಭಕ್ತನು ಎಲ್ಲ ಜೀವಂತ ಪ್ರಾಣಿಗಳನ್ನು ಒಂದೇ ಸಮಾನವಾಗಿ ಕಾಣುತ್ತಾನೆ. ಪ್ರಾಣಿಗಳು ಮನುಷ್ಯರು ಎಲ್ಲ ಅವನಿಗೆ ಒಂದೇ, ಏಕೆಂದರೆ ಅವನು ಪ್ರತಿಯೊಂದು ಜೀವಿಯನ್ನು ಪರಮ ಪುರುಷನ ವಿಭಿನ್ನಾಂಶವಾಗಿ ಕಾಣುತ್ತಾನೆ. ಎಲ್ಲ ಜೀವಿಗಳು ಸಮಾನವಾಗಿ ಕಾಣುವ ಹಂತಕ್ಕೆ ಬಂದವನು ಯಾರನ್ನೂ ದ್ವೇಷಿಸುವುದಿಲ್ಲ, ಯಾರ ಪರವಾಗಿಯೂ ಇರುವುದಿಲ್ಲ ಎಂದು ಈಶೋಪನಿಷತ್ತಿನಲ್ಲಿ ಹೇಳಿದೆ. ತನಗೆ ಅಗತ್ಯವಾದದ್ದಕ್ಕಿಂತ ಹೆಚ್ಚನ್ನು ಪಡೆಯಬೇಕೆಂದು ಭಕ್ತನು ಹಂಬಲಿಸುವುದಿಲ್ಲ. ಭಕ್ತರ ಗುಣ ಅಂಕಿಚನ ಯಾವ ಸ್ಥಿತಿಯಲ್ಲಿದ್ದರೂ ಭಕ್ತನಿಗೆ ತೃಪ್ತಿಯೇ. ಸ್ವರ್ಗದಲ್ಲೇ ಆಗಲಿ ನರಕದಲ್ಲೇ ಆಗಲಿ ಭಕ್ತನು ಸಮಚಿತ್ತನಾಗಿರುತ್ತಾನೆ ಎಂದು ಹೇಳಿದೆ. ತಾನು ಮಾಡಬೇಕಾದ ಭಕ್ತಿಪೂರ್ವಕ ಸೇವೆಯನ್ನು ಬಿಟ್ಟು ಉಳಿದ ಎಲ್ಲ ವಿಷಯಗಳಿಗೂ ಭಕ್ತನು ಅಲಕ್ಷ್ಯವನ್ನು ತೋರಿಸುತ್ತಾನೆ. ಇದೇ ಅತ್ಯುನ್ನತ ಪರಿಪೂರ್ಣ ಸ್ಥಿತಿ. ಇಲ್ಲಿಂದ ಅವನನ್ನು ಆಧ್ಯಾತ್ಮಿಕ ಲೋಕಕ್ಕೆ, ಭಗವದ್ಧಾಮಕ್ಕೆ ಎತ್ತಬಹುದು. ದೇವೋತ್ತಮ ಪರಮ ಪುರುಷನ ಭಕ್ತನಿಗೆ ಅತ್ಯುನ್ನತ ಭೌತಿಕ ಗುಣವಾದ ಸಾತ್ವಿಕ ಗುಣದಲ್ಲಿ ಬಹು ಆಕರ್ಷಣೆ ಯೋಗ್ಯ. ಬ್ರಾಹ್ಮಣನು ಸಾತ್ವಿಕ ಗುಣದ ಸಂಕೇತ. ಆದುದರಿಂದ ಭಕ್ತನು ಬದುಕಿನ ಬ್ರಾಹ್ಮಣ ಹಂತದಿಂದ ಆಕರ್ಷಿತನಾಗುತ್ತಾನೆ. ಈ ಗುಣಗಳು ಪರಮ ಪ್ರಭುವಿನಿಂದ ಹೊರಸೂಸಿದರೂ ರಾಜಸ ಮತ್ತು ತಾಮಸಗಳಲ್ಲಿ ಅವನಿಗೆ ಆಸಕ್ತಿ ಇಲ್ಲ. ಶ್ರೀಮದ್ಭಾಗವತದಲ್ಲಿ ಭಕ್ತರನ್ನು ನಿಪುಣ ಬುದ್ಧಯಃ ಎಂದು ವರ್ಣಿಸಲಾಗಿದೆ. ಹೀಗೆಂದರೆ ಅವರು ಅತ್ಯಂತ ಬುದ್ಧಿವಂತ ಮನುಷ್ಯರ ವರ್ಗಕ್ಕೆ ಸೇರಿದವರು. ಮೋಹ ಅಥವಾ ದ್ವೇಷದ ಪ್ರಭಾವಕ್ಕೆ ಸಿಲುಕದೆ ಭಕ್ತನು ಶಾಂತವಾಗಿ ಬದುಕುತ್ತಾನೆ. ರಾಜಸ ಮತ್ತು ತಾಮಸಗಳ ಪ್ರಭಾವದಿಂದ ತಳಮಳಗೊಳ್ಳುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ಧನ್ಯವಾದಗಳು ಮಾತಾಜಿ. ಚಿತ್ರಮೋಹಿನಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಎಲ್ಲಿಂದ ಮಾತಾಜಿ? ಎಲ್ಲಿಂದ? ಭಕ್ತನು ಭೌತಿಕ ಗುಣಗಳನ್ನು ಮೀರಿದ್ದರೂ ಸಾತ್ವಿಕ ಗುಣದಲ್ಲಿ ಆಸಕ್ತಿ ಏಕಿರಬೇಕು ಎಂದು ಕೇಳಬಹುದು. ಭೌತಿಕ ಪ್ರಕೃತಿಯ ಬೇರೆ ಬೇರೆ ವರ್ಗಗಳಲ್ಲಿ ಬೇರೆ ಬೇರೆ ಬಗೆಯ ಜನರಿರುತ್ತಾರೆ ಎನ್ನುವುದು ಇದಕ್ಕೆ ಉತ್ತರ. ತಾಮಸ ಗುಣದವರಿಗೆ ರಾಕ್ಷಸರು ಎಂದು ಹೆಸರು, ರಾಜಸ ಗುಣದವರಿಗೆ ಅಸುರರು ಎಂದು ಹೆಸರು, ಮತ್ತು ಸಾತ್ವಿಕ ಗುಣದವರು ಸುರರು ಅಥವಾ ದೇವತೆಗಳು. ಪ್ರಭುವಿನ ನಿರ್ದೇಶನದಂತೆ ಭೌತಿಕ ಪ್ರಕೃತಿಯು ಈ ಮೂರು ಬಗೆಯ ಜನರನ್ನು ಸೃಷ್ಟಿಸುತ್ತದೆ. ಆಧ್ಯಾತ್ಮಿಕ ಜಗತ್ತಿಗೆ ಭಗವದ್ಧಾಮಕ್ಕೆ ಮೇಲೇರುವ ಸಾಧ್ಯತೆಯು ಸಾತ್ವಿಕರಿಗೇ ಹೆಚ್ಚಾಗಿದೆ. ಹೀಗೆ ಪರಮದೈವ ಯಾರು ಎಂದು ನಿರ್ಧರಿಸಲು ಪ್ರಯತ್ನಿಸಲು ಸರಸ್ವತೀ ನದಿಯ ತೀರದಲ್ಲಿ ಸೇರಿದ್ದ ಋಷಿಗಳಿಗೆ ವಿಷ್ಣು ಪೂಜೆಯ ವಿಷಯದಲ್ಲಿ ಎಲ್ಲ ಸಂದೇಹಗಳು ಪರಿಹಾರವಾದವು. ಇದರ ನಂತರ ಅವರೆಲ್ಲರೂ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತರಾಗಿ ಅವರು ಬಯಸಿದ ಫಲವನ್ನು ಪಡೆದು ಭಗವದ್ಧಾಮಕ್ಕೆ ಹಿಂದಿರುಗಿದರು. ಭೌತಿಕ ಬಂಧನದಿಂದ
ಓದ್ಲಾ ಮಾತಾಜಿ? ಮಾತಾಜಿ ಓದಿ. ಭೌತಿಕ ಬಂಧನದಿಂದ ಬಿಡುಗಡೆಯಾಗಬೇಕೆಂದು ನಿಜವಾಗಿಯೂ ಬಯಸುವವರು ಶ್ರೀಮದ್ ಭಾಗವತದ ಪ್ರಾರಂಭದಲ್ಲಿ ಶುಕಮುನಿಗಳು ಕೊಟ್ಟ ನಿರ್ಣಯವನ್ನು ಒಪ್ಪಿಕೊಳ್ಳುವುದು ಉತ್ತಮ. ಶ್ರೀಮದ್ ಭಾಗವತವನ್ನು ಶುಕಮುನಿಗಳು ಹೇಳಿರುವುದರಿಂದ ಅದನ್ನು ಕೇಳುವುದು ಮುಕ್ತಿಗೆ ಬಹು ನೆರವಾಗುತ್ತದೆ ಎಂದು ಅಲ್ಲಿ ಹೇಳಿದೆ. ಸೂತ ಮುನಿಗಳು ಇದೇ ಮಾತನ್ನು ಹೇಳಿದ್ದಾರೆ. ಭೌತಿಕ ಜಗತ್ತಿನಲ್ಲಿ ಯಾರಾದರೂ ಗುರಿ ಇಲ್ಲದೆ ಅಲೆದಾಡುತ್ತಿರುವವರು ಶುಕಮುನಿಗಳ ಅಮೃತ ವಾಕ್ಯಗಳನ್ನು ಕೇಳುವ ಮನಸ್ಸು ಮಾಡಿದರೆ ನಿಶ್ಚಯವಾಗಿಯೂ ಅವರು ಸರಿಯಾದ ನಿರ್ಣಯವನ್ನು ತೆಗೆದುಕೊಳ್ಳುವರು. ದೇವೋತ್ತಮ ಪರಮ ಪುರುಷನ ಭಕ್ತಿಪೂರ್ವಕ ಸೇವೆಯನ್ನು ಮಾಡುವುದರಿಂದಲೇ ಅವರು ನಿರಂತರವಾಗಿ ದೇಹಕ್ಕೆ ಸಾಗುವ ಆಯಾಸವನ್ನು ನಿವಾರಿಸಿಕೊಳ್ಳುವರು. ಎಂದರೆ ಸೂಕ್ತ ರೀತಿಯಲ್ಲಿ ಕೇಳಿದರೆ ಮನುಷ್ಯನು ವಿಷ್ಣುವಿನ ಪ್ರೀತಿಪೂರ್ವಕ ಸೇವೆಯಲ್ಲಿ ಸ್ಥಿರವಾಗಿ ನೆಲೆಗೊಳ್ಳುವನು. ನಿಶ್ಚಯವಾಗಿಯೂ ಬದುಕಿನ ಭೌತಿಕ ಯಾತ್ರೆಯಿಂದ ಅವನು ಪಾರಾಗುವನು. ಇದರ ಮಾರ್ಗವು ಬಹು ಸರಳವಾದದ್ದು. ಶ್ರೀಮದ್ ಭಾಗವತದ ರೂಪದಲ್ಲಿ ಶುಕಮುನಿಗಳು ಆಡಿದ ಸವಿ ಮಾತುಗಳನ್ನು ಕೇಳಿಸಿಕೊಂಡರೆ ಸಾಕು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವಸುಧಾ ಮಾತಾಜಿ ಓದಿ. ವಸುಧಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಇನ್ನೊಂದು ನಿರ್ಣಯವೆಂದರೆ ನೆಟ್ವರ್ಕ್ ಸ್ಲೋ ಇದೆ ಮಾತಾಜಿ. ಶಿವ ಮತ್ತು ಬ್ರಹ್ಮನರ ಸಹ ವಿಷ್ಣುವಿನ ಹೇಳಿ ಮಾತಾಜಿ, ಏನಾಯ್ತು? ಹರೇ ಕೃಷ್ಣ. ಓದಿ ಮಾತಾಜಿ. ಇನ್ನೊಂದು ನಿರ್ಣಯವೆಂದರೆ ದೇವತೆಗಳನ್ನು ಶಿವ ಮತ್ತು ಬ್ರಹ್ಮಣರನ್ನು ಸಹ ವಿಷ್ಣುವಿನ ಸಮ ಎಂದು ನಾವು ಭಾವಿಸಬಾರದು. ಪದ್ಮ ಪುರಾಣದ ಪ್ರಕಾರ ನಾವು ಹೀಗೆ ಭಾವಿಸಿದರೆ ಕೂಡಲೇ ನಾಸ್ತಿಕರಾಗುತ್ತೇವೆ. ಹರಿವಂಶ ಎನ್ನುವ ವೇದಿಕ ಕೃತಿಯಲ್ಲಿ ದೇವೋತ್ತಮ ಪರಮ ಪುರುಷನಾದ ವಿಷ್ಣುವನ್ನು ಮಾತ್ರ ಪೂಜಿಸಬೇಕು ಎಂದು ಹೇಳಿದೆ. ಹರೇ ಕೃಷ್ಣ ಮಹಾಮಂತ್ರವನ್ನು ಅಥವಾ ಇಂಥ ವಿಷ್ಣು ಮಂತ್ರವನ್ನು ಸದಾ ಸಂಕೀರ್ತನೆ ಮಾಡಬೇಕು. ಶ್ರೀಮದ್ ಸ್ಕಂದದಲ್ಲಿ ಬ್ರಹ್ಮನು ಶಿವನು ನಾನು ಪರಮ ಪುರುಷನ ಅದೇ ಕೆಲಸ ಮಾಡಲು ನೇಮಿತರವನೇ ಪ್ರಭು ಮತ್ತು ಎಲ್ಲ ಜೀವಕರು ಎಂದು ಚೈತನ್ಯ ಚರಿತ ಮೀರಿದ ಸತ್ಯವಿಲ್ಲ ಎಂದು ಭಗವದ್ಗೀತೆಯಲ್ಲೂ ಹೇಳಿದೆ. ಎಲ್ಲ ವಿಷ್ಣು ತತ್ವ ರೂಪಗಳಲ್ಲಿ ಕೃಷ್ಣನು 100% ದೇವೋತ್ತಮ ಪರಮ ಪುರುಷ ಎನ್ನುವುದರತ್ತ ಗಮನವನ್ನು ಸೆಳೆಯಲು ಶುಕಮುನಿಗಳು ಕೃಷ್ಣನ ಎದುರಿಗೆ ನಡೆದ ಒಂದು ಘಟನೆಯ ಕಥೆಯನ್ನು ಹೇಳಿದರು. ಹರೇ ಕೃಷ್ಣ ಮಾತಾಜಿ. ಓದ್ಬೇಕಾ? ಒಬ್ಬ ಬ್ರಾಹ್ಮಣ, ಅವನ ಹೆಂಡತಿ ಒಂದು ಮಗುವನ್ನು ಹೆತ್ತಳು. ದುರದೃಷ್ಟದಿಂದ ತಾಯಿಯ ಗರ್ಭದಿಂದ ಹೊರಕ್ಕೆ ಬಂದು ನೆಲವನ್ನು ಮುಟ್ಟುತ್ತಲೇ ಮಗುವು ಸತ್ತು ಹೋಯಿತು. ಬ್ರಾಹ್ಮಣನು ಮಗುವಿನ ಹೆಣವನ್ನು ತೆಗೆದುಕೊಂಡು ದ್ವಾರಕೆಯಲ್ಲಿ ರಾಜನ ಅರಮನೆಗೆ ಹೋದನು. ಯುವಕ ತಂದೆ ತಾಯಿಗಳ ಎದುರಿನಲ್ಲಿ ಮಗು ಅಕಾಲಿಕವಾಗಿ ಸತ್ತಿತ್ತೆಂದು ಅವನು ಕೋಪಿತನಾಗಿದ್ದನು ಮತ್ತು ಅವನ ಮನಸ್ಸು ವ್ಯಗ್ರವಾಗಿತ್ತು. ಕೃಷ್ಣನು ಇದ್ದ ದ್ವಾಪಾರ ಯುಗದವರೆಗೆ ತಂದೆ ತಾಯಿಗಳ ಎದುರಿಗೆ ಮಗು ಅಕಾಲಿಕವಾಗಿ ಸತ್ತರೆ ಅದಕ್ಕೆ ರಾಜನು ಹೊಣೆಯಾಗುತ್ತಿದ್ದನು. ಆಗಿನ ಕಾಲದ ರಾಜರು ಜವಾಬ್ದಾರಿಯುತರಾಗಿದ್ದರು. ಶ್ರೀರಾಮಚಂದ್ರನ ಕಾಲದಲ್ಲಿಯೂ ಹೀಗೆ ಇದ್ದಿತ್ತು. ಶ್ರೀಮದ್ ಭಾಗವತದ ಮೊದಲನೆಯ ಸ್ಕಂದದಲ್ಲಿ ವಿವರಿಸಿರುವ ಹಾಗೆ ಜನಗಳ ನೆಮ್ಮದಿಯು ಎಷ್ಟರ ಮಟ್ಟಿಗೆ ರಾಜನ ಹೊಣೆಯಾಗಿತ್ತು ಎಂದರೆ ಅತಿ
ಶೆಕೆ ಅಥವಾ ಅತಿ ಚಳಿ ಆಗದಂತೆ ನೋಡಿಕೊಳ್ಳುವುದು ಅವನ ಹೊಣೆಯಾಗಿತ್ತು. ಬ್ರಹ್ಮನ ಮಗು ಸತ್ತಕ್ಕೆ ರಾಜನ ಹೊಣೆ ಏನು ಇಲ್ಲದಿದ್ದರೂ ಮಗುವನ್ನು ಕಳೆದುಕೊಂಡ ಬ್ರಹ್ಮನನ್ನು ಕೂಡಲೇ ಅರಮನೆಯ ಮಹಾದ್ವಾರಕ್ಕೆ ಬ್ರಾಹ್ಮಣಂಗೆ ಮಗು ಬ್ರಹ್ಮ ಅಂತ ಓದ್ತಾ ಇದ್ದಾರೆ. ಬ್ರಾಹ್ಮಣನ ಮಗು ಸತ್ತದ್ದಕ್ಕೆ ರಾಜನ ಹೊಣೆ ಏನು ಇಲ್ಲದಿದ್ದರೂ ಮಗುವನ್ನು ಕಳೆದುಕೊಂಡ ಬ್ರಾಹ್ಮಣನು ಕೂಡಲೇ ಅರಮನೆಯ ಮಹಾದ್ವಾರಕ್ಕೆ ಹೋಗಿ ರಾಜನನ್ನು ಹೀಗೆ ಬೈಯಲು ಪ್ರಾರಂಭಿಸಿದನು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಡಾಕ್ಟರ್ ಸುನೀತಾ ಬಿಸಿ ಮಾತಾಜಿ ಓದಿ. ಡಾಕ್ಟರ್ ಸುನೀತಾ ಮಾತಾಜಿ. ಗಾಯತ್ರಿ ಮಾತಾಜಿ, ಐ ಆಮ್ ಟ್ರಾವೆಲಿಂಗ್ ಮಾತಾಜಿ, ಸೊ ಡಿಸ್ಟರ್ಬೆನ್ಸ್ ಆಗುತ್ತೆ ಮಾತಾಜಿ. ಆಮೇಲೆ ನೋಡ್ತೀನಿ ಓದ್ಲಾ ಮಾತಾಜಿ? ಗಾಯತ್ರಿ ಮಾತಾಜಿ ಓದಿ. ಈಗಿನ ರಾಜ ಉಗ್ರಸೇನನಿಗೆ ಬ್ರಾಹ್ಮಣರಲ್ಲಿ ಅಸೂಯೆ. ಈ ಸಂದರ್ಭದಲ್ಲಿ ಬಳಸಿರುವ ಪದ ಬ್ರಾಹ್ಮ ದ್ವಿಷಃ. ವೇದಗಳ ವಿಷಯದಲ್ಲಿ ಅಸೂಯೆ ಇರುವವನನ್ನು ಅಥವಾ ಯೋಗ್ಯ ಬ್ರಾಹ್ಮಣನನ್ನು ಅಥವಾ ಬ್ರಾಹ್ಮಣ ಜಾತಿಯನ್ನು ಕಂಡು ಅಸೂಯೆ ಪಡುವವನನ್ನು ಬ್ರಹ್ಮ ದ್ವಿತ್ ಎಂದು ಕರೆಯುತ್ತಾರೆ. ಈ ರಾಜನು ಬ್ರಹ್ಮ ದ್ವಿತ್ ಎಂದು ಬ್ರಾಹ್ಮಣನು ವಾದಿಸಿದನು. ಅವನು ಷಟದಿ ಎಂದರೆ ಮಿಥ್ಯಾಬುದ್ಧಿಯವನು ಎಂದು ಆಕ್ಷೇಪಿಸಿದನು. ಪ್ರಜೆಗಳ ನೆಮ್ಮದಿಯನ್ನು ಕಾಪಾಡಲು ರಾಜ್ಯವನ್ನಾಳುವವನು ಬಹು ಬುದ್ಧಿವಂತನಾಗಿರಬೇಕು. ಆದರೆ ಬ್ರಾಹ್ಮಣನ ಅಭಿಪ್ರಾಯದಲ್ಲಿ ರಾಜನು ಸಿಂಹಾಸನದ ಮೇಲೆ ಕುಳಿತಿದ್ದರೂ ಅವನಿಗೆ ಬುದ್ಧಿ ಇರಲಿಲ್ಲ. ಅವನು ಲುಬ್ಧ ಎಂದರೆ ಲೋಭಿ ಎಂದು ಕರೆದನು. ಎಂದರೆ ಲೋಭಿಯಾದ ಮತ್ತು ಸ್ವಾರ್ಥಿಯಾದ ಮನುಷ್ಯನು ರಾಜನ ಅಥವಾ ರಾಜ್ಯದ ಅತ್ಯುನ್ನತ ಕಾರ್ಯನಿರ್ವಾಹಕನ ಸ್ಥಾನದಲ್ಲಿ ಕೂಡಬಾರದು. ಕಾರ್ಯನಿರ್ವಾಹಕ ಮುಖಂಡರು ಐಹಿಕ ಭೋಗಾಸಕ್ತನಾದಾಗ ಸ್ವಾರ್ಥಪರನಾಗುತ್ತಾನೆ. ಇದು ಸ್ವಾಭಾವಿಕವೂ ಹೌದು. ಆದ್ದರಿಂದಲೇ ಈ ಬಗೆಯ ಮನೋಧರ್ಮವನ್ನು ಸೂಚಿಸಲು ವಿಷಯಾತ್ಮನ ಎನ್ನುವ ಇನ್ನೊಂದು ಶಬ್ದವನ್ನಿಲ್ಲಿ ಬಳಸಲಾಗಿದೆ. ಬ್ರಾಹ್ಮಣನು ರಾಜನನ್ನು ಕ್ಷತ್ರಬಂಧು ಎಂದು ಜರೆದನು. ಹೀಗೆಂದರೆ ರಾಜ್ಯಯೋಗ ವ್ಯಕ್ತಿತ್ವವಿಲ್ಲದಿದ್ದರೂ ಕ್ಷತ್ರಿಯ ಕುಟುಂಬದಲ್ಲಿ ಹುಟ್ಟಿದವನು. ರಾಜನು ಬ್ರಾಹ್ಮಣ ಸಂಸ್ಕೃತಿಯನ್ನು ರಕ್ಷಿಸಬೇಕು. ಪ್ರಜೆಗಳ ಯೋಗಕ್ಷೇಮಕ್ಕೆ ತೀವ್ರ ಗಮನ ಕೊಡಬೇಕು. ಪ್ರಾಪಂಚಿಕ ಸುಖವನ್ನು ಬಯಸಿ ದುರಾಸೆಯನ್ನು ಬೆಳೆಸಿಕೊಳ್ಳಬಾರದು. ರಾಜಮಾರ್ಗದ ಕ್ಷತ್ರಿಯನೆಂದು ಕರೆಸಿಕೊಳ್ಳರು ರಾಜವರ್ಗದ ಕ್ಷತ್ರಿಯನೆಂದು ಕರೆಸಿಕೊಳ್ಳಲು ಅರ್ಹತೆ ಇಲ್ಲದವನನ್ನು ಕ್ಷತ್ರಿಯ ಎಂದು ಕರೆಯುವುದಿಲ್ಲ. ಅವನು ಬಂಧು. ಹಾಗೆ ಬ್ರಾಹ್ಮಣ ತಂದೆಯ ಮಗನಾಗಿ ಹುಟ್ಟಿದ್ದರೂ ಬ್ರಾಹ್ಮಣರ ಅರ್ಹತೆ ಇಲ್ಲದವನನ್ನು ಬ್ರಾಹ್ಮಣ ಬಂಧು ಅಥವಾ ದ್ವಿಜಬಂಧು ಎಂದು ಕರೆಯುತ್ತಾರೆ. ಎಂದರೆ ಹುಟ್ಟಿನಿಂದಲೇ ಯಾರನ್ನು ಕ್ಷತ್ರಿಯ ಅಥವಾ ಬ್ರಾಹ್ಮಣ ಎಂದು ಸ್ವೀಕರಿಸುವುದಿಲ್ಲ. ಈ ಸ್ಥಾನಕ್ಕೆ ಮನುಷ್ಯನ ಅರ್ಹತೆಯನ್ನು ಸಂಪಾದಿಸಬೇಕು. ಆಗಲೇ ಆತನನ್ನು ಬ್ರಾಹ್ಮಣ ಅಥವಾ ಕ್ಷತ್ರಿಯ ಎಂದು ಸ್ವೀಕರಿಸುವುದು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಗೀತಾ ಕೋಡಿಕಲ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಹೀಗೆ ಬ್ರಾಹ್ಮಣನು ತನ್ನ ನವಜಾತ ಶಿಶುವು ರಾಜನ ಅರ್ಹತೆಯಿಂದಲೇ ಸತ್ತಿತ್ತು ಎಂದು ಅಪಾದಿಸಿದನು. ಬ್ರಾಹ್ಮಣನು ಬಹು ಅಸಹಜವಾಗಿ ನಡೆದುಕೊಂಡ. ಆದುದರಿಂದ ರಾಜನೇ ಹೊಣೆ ಎಂದು ಸಾಧಿಸಿದ. ಕ್ಷತ್ರಿಯ ರಾಜನೊಬ್ಬನು ಹೊಣೆಗಾರಿಕೆ ಇಲ್ಲದೆ ನಡೆದುಕೊಂಡರೆ ಕೆಲವೊಮ್ಮೆ ಬ್ರಾಹ್ಮಣರ ಸಲಹಾ ಮಂಡಳಿಯೊಂದು ಅವನನ್ನು ಸಿಂಹಾಸನದಿಂದ ಕೆಳಗಿಳಿಸುತ್ತಿತ್ತು ಎಂದು ವೈದಿಕ ಚರಿತ್ರೆಯಲ್ಲಿ ಕಾಣುತ್ತೇವೆ. ಈ ಎಲ್ಲ ಅಂಶಗಳನ್ನು ಪರಿಗಣಿಸಿದರೆ ವೇದ ನಾಗರಿಕತೆಯಲ್ಲಿ ರಾಜನ ಸ್ಥಾನವು ಬಹು ಹೊಣೆಗಾರಿಕೆಯ ಸ್ಥಾನ ಎಂದು ಕಾಣುತ್ತದೆ. ಬ್ರಾಹ್ಮಣನು ಹೀಗೆ ಅಂದನು: ಅಸೂಯೆ ಪಡುವುದೊಂದೇ ಕೆಲಸವಾಗಿರುವ ರಾಜನನ್ನು ಯಾರೂ ಗೌರವಿಸಕೂಡದು, ಪೂಜಿಸಕೂಡದು. ಅಂತಹ ರಾಜನು ಕಾಡಿನಲ್ಲಿ ಬೇಟೆಯಾಡಿ ಪ್ರಾಣಿಗಳನ್ನು ಕೊಲ್ಲುವುದರಲ್ಲಿ ಅಥವಾ ಅಪರಾಧ ಮಾಡುವುದಕ್ಕಾಗಿ ಪ್ರಜೆಗಳನ್ನು ಕೊಲ್ಲುವುದರಲ್ಲಿ ಕಾಲವನ್ನು ಕಳೆಯುತ್ತಾನೆ. ಅವನಿಗೆ ಸಂಯಮವಿಲ್ಲ, ಅವನು ದುಷ್ಟ. ಇಂತಹ ರಾಜನನ್ನು ಜನರು ಗೌರವಿಸಿ ಪೂಜಿಸಿದರೆ ಅವರು ಸುಖವಾಗಿರಲಾರರು. ಅವರು ಯಾವಾಗಲೂ ಬಡತನ, ಕಳವಳ ಮತ್ತು ದುಃಖಗಳಲ್ಲಿಯೇ ಇರುತ್ತಾರೆ.
ಆಧುನಿಕ ರಾಜಕೀಯದಲ್ಲಿ ರಾಜನ ಸ್ಥಾನವನ್ನು ರದ್ದು ಮಾಡಿದ್ದರೂ ಜನರು ನೆಮ್ಮದಿಯ ರಾಷ್ಟ್ರಪತಿಯ ಹೊಣೆ ಎಂದು ಭಾವಿಸುವುದಿಲ್ಲ. ಕಲಿಯುಗದಲ್ಲಿ ರಾಜ್ಯದ ಕಾರ್ಯಾಂಗದ ನಾಯಕನು ಹೇಗೋ ಮತಗಳನ್ನು ಪಡೆದು ಆ ಉನ್ನತ ಸ್ಥಾನಕ್ಕೆ ಆಯ್ಕೆಯಾಗಿ ಬಿಡುತ್ತಾನೆ. ಆದರೆ ರಾಜರು ಆತಂಕ, ಯಾತನೆ, ದುಃಖ ಮತ್ತು ಅತೃಪ್ತಿಗಳಲ್ಲಿಯೇ ಇರುತ್ತಾರೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. HG ಪ್ರಭಾವತಿ ಮಾತಾಜಿ ಓದಿ. HG ಪ್ರಭಾವತಿ ಓದ್ತೀನಿ ಮಾತಾಜಿ, ಓದ್ತೀನಿ. ಎಲ್ಲಿಂದ? ನೋಡಿ ಇಲ್ಲಿಂದ. ಬ್ರಾಹ್ಮಣನ ಬ್ರಾಹ್ಮಣನ ಎರಡನೆಯ ಮಗುವು ಸತ್ತು ಹುಟ್ಟಿತು. ಮೂರನೆಯದು ಹಾಗೆಯೇ ಆಯಿತು. ಅವನಿಗೆ 9 ಮಕ್ಕಳಾದವು. ಎಲ್ಲವೂ ಸತ್ತು ಹುಟ್ಟಿದವು. ಪ್ರತಿ ಬಾರಿಯೂ ಅವನು ರಾಜನನ್ನು ಆಕ್ಷೇಪಿಸಲು ಅರಮನೆಯ ಬಾಗಿಲಿಗೆ ಬಂದನು. ಅವನು 9ನೆಯ ಬಾರಿ ಬಂದಾಗ ಅರ್ಜುನನು, ಕೃಷ್ಣನು ಅರಮನೆಯಲ್ಲಿದ್ದರು. ತನ್ನನ್ನು ಯೋಗ್ಯ ರೀತಿಯಲ್ಲಿ ರಕ್ಷಿಸುತ್ತಿಲ್ಲ ಎಂದು ಬ್ರಾಹ್ಮಣನೊಬ್ಬನು ಆಪಾದಿಸುತ್ತಿದ್ದಾನೆ ಎಂದು ಕೇಳಿದಾಗ ಅರ್ಜುನನಿಗೆ ಕುತೂಹಲವಾಯಿತು. ಅವನು ಬ್ರಾಹ್ಮಣನ ಬಳಿಗೆ ಬಂದನು. ಅವನು ಹೀಗೆಂದನು, ಪ್ರಿಯ ಬ್ರಾಹ್ಮಣ, ನಿನ್ನ ದೇಶದ ಜನರನ್ನು ರಕ್ಷಿಸಲು ಯೋಗ್ಯರಾದ ಕ್ಷತ್ರಿಯರೇ ಇಲ್ಲ ಎಂದು ಏಕೆ ಹೇಳುತ್ತೀ? ಕ್ಷತ್ರಿಯನೆಂದು ನಟಿಸುವವನು ಸಹ ರಕ್ಷಣೆ ನೀಡುವಂತೆ ತೋರಿಸಿಕೊಳ್ಳಲು ಬಿಲ್ಲು ಬಾಣಗಳನ್ನು ಹಿಡಿದು ಒಯ್ಯಬಲ್ಲವನು ಸಹ ಒಬ್ಬನೂ ಇಲ್ಲವೇ? ಈ ದೇಶದ ಅರಸರೆಲ್ಲ ಬ್ರಾಹ್ಮಣರೊಡನೆ ಸೇರಿಕೊಂಡು ಯಜ್ಞಗಳನ್ನು ಮಾಡುತ್ತಾರೆ ಅಷ್ಟೇ. ಧೀರರಾಗಿ ಶಕ್ತಿ ಇರುವವರು ಯಾರೂ ಇಲ್ಲ ಎಂದು ಭಾವಿಸಿದ್ದೀಯಾ ಎಂದನು. ಕ್ಷತ್ರಿಯರು ತೆಪ್ಪಗೆ ನೆಮ್ಮದಿಯಾಗಿ ಕುಳಿತು ವೈದಿಕ ವಿಧಿಗಳಲ್ಲಿ ಮಗ್ನರಾಗಬಾರದು. ಪ್ರಜೆಗಳನ್ನು ರಕ್ಷಿಸುವುದರಲ್ಲಿ ಧೀರರಾಗಿ ನಡೆದುಕೊಳ್ಳಬೇಕು ಎಂದು ಅರ್ಜುನನ ಇಂಗಿತ. ಆಧ್ಯಾತ್ಮಿಕ ವಿಧಿಗಳಲ್ಲಿ ಬ್ರಾಹ್ಮಣರು ತೊಡಗಿರುವುದರಿಂದ ಶಾರೀರಿಕ ಶ್ರಮದ ಅಗತ್ಯವಿರುವ ಯಾವ ಕೆಲಸವನ್ನು ಅವರು ಮಾಡುವರೆಂದು ನಿರೀಕ್ಷಿಸುವಂತಿಲ್ಲ. ಆದುದರಿಂದ ತಮ್ಮ ವೃತ್ತಿಯ ಉನ್ನತ ಕರ್ತವ್ಯಗಳಲ್ಲಿ ತೊಂದರೆಯಾಗದಂತೆ ಕ್ಷತ್ರಿಯರು ಅವರನ್ನು ರಕ್ಷಿಸಬೇಕು. ಮುಂದುವರೆದು ಅರ್ಜುನನು ಹೀಗೆ ಹೇಳಿದನು, ಬ್ರಾಹ್ಮಣರು ಬಯಸದಿದ್ದರೂ ಅವರು ಹೆಂಡತಿ ಮಕ್ಕಳ ಅಗಲಿಕೆಯನ್ನು ಅನುಭವಿಸಬೇಕಾಗಿ ಬಂದು ಕ್ಷತ್ರಿಯ ಅರಸರು ಅವರನ್ನು ರಕ್ಷಿಸಲಾರದೆ ಹೋದರೆ ಅಂತಹ ಅರಸರು ರಂಗಭೂಮಿಯ ನಟರಲ್ಲದೆ ಬೇರೇನೂ ಅಲ್ಲ ಎಂದು ಭಾವಿಸಬೇಕಾಗುತ್ತದೆ. ನಾಟಕ ಮಂದಿರದ ಪ್ರದರ್ಶನಗಳಲ್ಲಿ ನಟನು ರಾಜನ ಪಾತ್ರವನ್ನು ಅಭಿನಯಿಸಬಹುದು, ಆದರೆ ಅಂತಹ ನಕಲಿ ದೊರೆಯಿಂದ ಯಾರೂ ಯಾವ ಪ್ರಯೋಜನವನ್ನೂ ನಿರೀಕ್ಷಿಸುವುದಿಲ್ಲ. ಹಾಗೆಯೇ ರಾಜನು ಅಥವಾ ಕಾರ್ಯಾಂಗದ ಮುಖ್ಯಸ್ಥನು ಸಾಮಾಜಿಕ ರಚನೆಯ ಮುಖ್ಯಸ್ಥನಿಗೆ ರಕ್ಷಣೆಯನ್ನು ನೀಡಲಾರದೆ ಹೋದರೆ ಅವನನ್ನು ಬರೀ ಬಡಾಯಿಗಾರ ಎಂದು ಭಾವಿಸುತ್ತಾರೆ. ಅಂತಹವರು ರಾಜ್ಯದ ಕಾರ್ಯಾಂಗದ ಮುಖ್ಯಸ್ಥರ ಸ್ಥಾನಗಳನ್ನು ಆಕ್ರಮಿಸಿಕೊಂಡು ತಮಗಾಗಿಯೇ ಬದುಕುತ್ತಾರೆ. ಪ್ರಭು, ನಾನು ಮಾತು ಕೊಡುತ್ತೇನೆ, ನಾನು ನಿನ್ನ ಮಕ್ಕಳನ್ನು ರಕ್ಷಿಸುತ್ತೇನೆ. ಇಲ್ಲವಾದರೆ ನನ್ನನ್ನು ಹೊಕ್ಕಿರುವ ಪಾಪದ ಸೋಂಕು ಅಡಗುವಂತೆ ನಾನು ಉರಿಯುವ ಅಗ್ನಿಯಲ್ಲಿ ಬೀಳುತ್ತೇನೆ. ಧನ್ಯವಾದಗಳು ಅರ್ಜುನನು ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಜ್ಯೋತಿಶ್ರೀ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಎಲ್ಲಿಂದ ಮಾತಾಜಿ? ಅರ್ಜುನನು ಹೀಗೆ ಮಾತನಾಡುವುದನ್ನು ಕೇಳಿ ಬ್ರಾಹ್ಮಣನು ಹೀಗೆ ಉತ್ತರಿಸಿದನು, ಪ್ರಿಯ ಅರ್ಜುನ, ಬಲರಾಮನು ಇಲ್ಲಿದ್ದಾನೆ. ನನ್ನ ಮಕ್ಕಳಿಗೆ ರಕ್ಷಣೆಯನ್ನು ಕೊಡಲು ಅವನಿಗೆ ಸಾಧ್ಯವಾಗಲಿಲ್ಲ. ಕೃಷ್ಣನೂ ಇಲ್ಲಿದ್ದಾನೆ, ಅವನಿಗೂ ಅವರನ್ನು ರಕ್ಷಿಸಲು ಸಾಧ್ಯವಾಗಲಿಲ್ಲ. ಪ್ರದ್ಯುಮ್ನ, ಅನಿರುದ್ಧರಂತೆ ಬಿಲ್ಲು ಬಾಣ ಹಿಡಿಯುವ ಅನೇಕ ಮಂದಿ ವೀರರಿದ್ದಾರೆ. ನನ್ನ ಮಕ್ಕಳನ್ನ ರಕ್ಷಿಸಲು ಅವರಿಗೂ ಸಾಧ್ಯವಾಗಲಿಲ್ಲ. ದೇವೋತ್ತಮ ಪರಮಪುರುಷನೇ ಮಾಡಲು ಸಾಧ್ಯವಾಗುವುದನ್ನು ಮಾಡಲು ಅರ್ಜುನನಿಗೆ ಸಾಧ್ಯವಾಗುವುದಿಲ್ಲ ಎಂದು ಬ್ರಾಹ್ಮಣನು ನೇರವಾಗಿ ಸೂಚಿಸುತ್ತಿದ್ದನು. ತನ್ನಿಂದಾಗದುದನ್ನು ಮಾಡುವೆನೆಂದು ಅರ್ಜುನನು ವಚನವನ್ನು ಕೊಡುತ್ತಿದ್ದಾನೆ ಎಂದು ಅವನಿಗೆ ಎನ್ನಿಸಿತು. ಬ್ರಾಹ್ಮಣನು, ನಿನ್ನ ಭರವಸೆಯನ್ನು ಅನುಭವವಿಲ್ಲದ ಮಗುವಿನ ಭರವಸೆ ಎಂದು ನಾನು ಭಾವಿಸುತ್ತೇನೆ. ನಿನ್ನ ಭರವಸೆಯಲ್ಲಿ ನನಗೆ ನಂಬಿಕೆ ಇಲ್ಲ ಎಂದನು.
ಕ್ಷತ್ರಿಯ ರಾಜರಲ್ಲಿ ಬ್ರಾಹ್ಮಣನಿಗೆ ಸಂಪೂರ್ಣವಾಗಿ ವಿಶ್ವಾಸವು ಹೋಗಿದೆ ಎಂದು ಅರ್ಜುನನಿಗೆ ಅರ್ಥವಾಯಿತು. ಆದುದರಿಂದ ಅವನಿಗೆ ಧೈರ್ಯ ಕೊಡಲು ತನ್ನ ಸ್ನೇಹಿತ ಕೃಷ್ಣನನ್ನು ಆಕ್ಷೇಪಿಸುವಂತೆ ಮಾತನಾಡಿದ. ಕೃಷ್ಣನನ್ನು ಕಟುವಾಗಿ ಟೀಕಿಸುತ್ತಾ ಹೀಗೆಂದನು: ಪ್ರಿಯ ಬ್ರಾಹ್ಮಣ, ನಾನು ಸಂಕರ್ಷಣನೂ ಅಲ್ಲ, ಕೃಷ್ಣನೂ ಅಲ್ಲ, ಪ್ರದ್ಯುಮ್ನ ಅಥವಾ ಅನಿರುದ್ಧರಂತೆ ಕೃಷ್ಣನ ಮಗನೂ ಅಲ್ಲ. ನನ್ನ ಹೆಸರು ಅರ್ಜುನ, ನನ್ನ ಧನಸ್ಸು ಗಾಂಡೀವ. ನೀನು ನನಗೆ ಅಪಮಾನ ಮಾಡಲಾರೆ, ಏಕೆಂದರೆ ನಾನು ಶಿವನು ಕಾಡಿನಲ್ಲಿ ಬೇಟೆಯಾಡುತ್ತಿದ್ದಾಗ ನನ್ನ ಶಕ್ತಿಯನ್ನು ಅವನಿಗೆ ಮನದಟ್ಟು ಮಾಡಿಕೊಟ್ಟಿದ್ದೇನೆ. ಬೇಟೆಗಾರನಾಗಿ ನನ್ನ ಮುಂದೆ ಕಾಣಿಸಿಕೊಂಡ ಶಿವನೊಂದಿಗೆ ಕದನವಾಯಿತು. ನನ್ನ ಶಕ್ತಿಯನ್ನು ಕಂಡು ಪ್ರಸನ್ನನಾದಾಗ ಅವನು ನನಗೆ ಪಾಶುಪತಾಸ್ತ್ರವನ್ನು ನೀಡಿದ. ನನ್ನ ಶೌರ್ಯದಲ್ಲಿ ಅನುಮಾನ ಬೇಡ. ಮೃತ್ಯುವಿನೊಡನೆಯೇ ಹೋರಾಡಬೇಕಾಗಿ ಬಂದರೂ ನಾನು ನಿನ್ನ ಪುತ್ರರನ್ನು ಹಿಂದಕ್ಕೆ ಕರೆದುಕೊಂಡು ಬರುತ್ತೇನೆ. ಶ್ರೀಕೃಷ್ಣ ಮತ್ತು ಇತರರು ಕೇಳುತ್ತಿರುವಾಗಲೇ ಅರ್ಜುನನು ಮೇಲಿನ ಮಾತುಗಳನ್ನು ಆಡಿದನು. ಅರ್ಜುನನು ಇಂತಹ ವೀರವಾಕ್ಯದಲ್ಲಿ ಭರವಸೆಯನ್ನು ನೀಡಿದಾಗ ಬ್ರಾಹ್ಮಣನಿಗೆ ಹೇಗೋ ನಂಬಿಕೆ ಬಂದಿತು. ಅವನು ಮನೆಗೆ ಹಿಂದಿರುಗಿದನು. ಬ್ರಾಹ್ಮಣನ ಹೆಂಡತಿಗೆ ಇನ್ನೊಂದು ಮಗುವಾಗುವ ಹೊತ್ತಿನಲ್ಲಿ ಬ್ರಾಹ್ಮಣನು, ಪ್ರಿಯ ಅರ್ಜುನ, ಈಗ ಬಂದು ನನ್ನ ಮಗುವನ್ನು ರಕ್ಷಿಸು ಎಂದು ಮತ್ತೆ ಮತ್ತೆ ಗಟ್ಟಿಯಾಗಿ ಕೂಗಲಾರಂಭಿಸಿದನು. ಅವನ ಕೂಗನ್ನು ಕೇಳುತ್ತಲೇ ಅರ್ಜುನನು ತನ್ನ ಧನಸ್ಸನ್ನು ಬಾಣಗಳನ್ನು ರಕ್ಷಿಸಿಕೊಳ್ಳಲು ಪವಿತ್ರ ಜಲವನ್ನು ಸ್ಪರ್ಶಿಸಿ ಪವಿತ್ರ ಮಂತ್ರಗಳನ್ನು ಜಪಿಸಿ ಸಿದ್ಧನಾದನು. ಹೊರಡುವಾಗ ಶಿವನನ್ನು ಸ್ಮರಿಸಿ ಅವನ ಅನುಗ್ರಹಕ್ಕಾಗಿ ಬೇಡಿದನು. ಹೀಗೆ ಅವನು ತನ್ನ ಗಾಂಡೀವ, ಧನಸ್ಸು ಮತ್ತು ಇತರ ಶಸ್ತ್ರಾಸ್ತ್ರಗಳೊಡನೆ ಪ್ರಸೂತಿ ಗೃಹದ ಬಳಿಗೆ ಹೋದನು. ಧನ್ಯವಾದಗಳು ಮಾತಾಜಿ. ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಕನ್ನಡ ರಾಜತಂಬರ್ ಪ್ರಭುಜಿ ಓದಿ. ರಾಜತಂಬರ್ ಪ್ರಭುಜಿ. ಎಸ್ ಮಾತಾಜಿ, ಓದ್ತೇನೆ ಮಾತಾಜಿ. ಬ್ರಾಹ್ಮಣನ ಕೊಟ್ಟ ಮಾತಿನ ಅಲ್ಲಿಂದಲ್ಲ ಮಾತಾಜಿ. ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ ಮಾತಾಜಿ ಕೇಳಿಸುತ್ತಲ್ಲ? ಕೇಳಿಸ್ತದೆ. ಬ್ರಾಹ್ಮಣನ ಹೆಂಡತಿಗೆ ಇನ್ನೊಂದು ಮಗುವಾಗ ಹೊತ್ತಿನಲ್ಲಿ ಬ್ರಾಹ್ಮಣನು, ಪ್ರಿಯ ಅರ್ಜುನ, ಈಗ ಬಂದು ನನ್ನ ಮಗುವನ್ನು ರಕ್ಷಿಸಿ ಎಂದು ಮತ್ತೆ ಮತ್ತೆ ಗಟ್ಟಿಯಾಗಿ ಕೂಗಲಾರಂಭಿಸಿದನು. ಅವನ ಕೂಗನ್ನು ಕೇಳುತ್ತಲೇ ಅರ್ಜುನನು ತನ್ನ ಧನುಸ್ಸನ್ನು ಬಾಣಗಳನ್ನು ರಕ್ಷಿಸಿಕೊಳ್ಳಲು ಪವಿತ್ರ ಜಲವನ್ನು ಸ್ಪರ್ಶಿಸಿ ಪವಿತ್ರ ಮಂತ್ರಗಳನ್ನು ಜಪಿಸಿ ಸಿದ್ಧನಾದನು. ಹೊರಡುವಾಗ ಶಿವನನ್ನು ಸ್ಮರಿಸಿ ಅವನ ಅನುಗ್ರಹಕ್ಕಾಗಿ ಬೇಡಿದನು. ಹೀಗೆ ಅವನು ತನ್ನ ಗಾಂಡೀವ, ಧನುಸ್ಸು ಮತ್ತು ಇತರ ಶಸ್ತ್ರಾಸ್ತ್ರಗಳೊಡನೆ ಪ್ರಸೂತಿ ಗೃಹದ ಬಳಿಗೆ ಬಂದು ಹೋದನು. ಬ್ರಾಹ್ಮಣನಿಗೆ ಕೊಟ್ಟ ಮಾತಿನಿಂದಾಗಿ ಅರ್ಜುನನು ದ್ವಾರಕೆಯಿಂದ ಹೊರಡಲಿಲ್ಲ ಎಂದು ಕಾಣುತ್ತದೆ. ಬ್ರಾಹ್ಮಣನ ಹೆಂಡತಿಯು ಪ್ರಸವಿಸುವ ಸಮಯದಲ್ಲಿ ರಾತ್ರಿ ಅವನಿಗೆ ಕೆರೆ ಬಂದಿತ್ತು. ಬ್ರಾಹ್ಮಣನ ಪತ್ನಿಯು ಮಗುವಿನ ಜನನದ ಸಮಯಕ್ಕೆ ಹೋಗುವಾಗ ಅರ್ಜುನನು ಶಿವನನ್ನು ಸ್ಮರಿಸಿದನು, ತನ್ನ ಸ್ನೇಹಿತ ಕೃಷ್ಣನನ್ನು ಸ್ಮರಿಸಲಿಲ್ಲ. ಬ್ರಾಹ್ಮಣನಿಗೆ ರಕ್ಷಣೆಯನ್ನು ನೀಡಲು ಕೃಷ್ಣನಿಗೆ ಸಾಧ್ಯವಾಗದಿದ್ದುದರಿಂದ ಶಿವನಲ್ಲಿ ಆಶ್ರಯ ಪಡೆಯುವುದು ಉತ್ತಮ ಎಂದು ಭಾವಿಸಿದನು. ಯಾರಾದರೂ ಹೇಗೆ ದೇವತೆಗಳ ಆಶ್ರಯವನ್ನು ಪಡೆಯುತ್ತಾರೋ ಎನ್ನುವುದಕ್ಕೆ ಇದು ಒಂದು ನಿದರ್ಶನ. ಭಗವದ್ಗೀತೆಯು ಇದನ್ನು ಹೀಗೆ ವಿವರಿಸುತ್ತದೆ: ಕಾಮಯ ತೈಹ ತತ್ಜ್ಞಾನ. ಅತಿ ಆಸೆ ಮತ್ತು ಕಾಮಗಳಿಂದ ತನ್ನ ಬುದ್ಧಿಯನ್ನು ಕಳೆದುಕೊಂಡವನು ದೇವೋತ್ತಮ ಪರಮ ಪುರುಷನನ್ನು ಮರೆತು ದೇವತೆಗಳನ್ನು ಆಶ್ರಯಿಸುತ್ತಾನೆ. ಸ್ವಲ್ಪ ಮೇಲೆ ಮಾಡಿ ಮಾತಾಜಿ. ಮತ್ತೆ ಸ್ವಲ್ಪ ಮೇಲೆ ಮಾಡ್ಬೇಕು. ಇನ್ನು ಮೇಲೆ ಮಾಡ್ಬೇಕಾ? ಕೃಷ್ಣ ಸ್ವಲ್ಪ ಮೇಲೆ ಮಾಡ್ಬೇಕು ಮಾತಾಜಿ. ಸ್ಕ್ರೋಲ್ ಮಾಡ್ಬೇಕು ಮಾತಾಜಿ. ಅವರಿಗೆ ಹೋಗುವಾಗ ಲೇಟ್ ಆಗ್ತದೆ ಅಷ್ಟೇ. ಬಂದಿಲ್ವಾ? ಬಂದಿರ್ಬೋದು ಈಗ. ಇಲ್ಲ ಬಂದಿಲ್ಲ. ಮತ್ತೆ ಈಗ ಬಂತು ಮಾತಾಜಿ. ಈಗ ಬಂತು. ಇನ್ನ ಮೈಕ್ ಬರ್ಬೇಕು. ಮೇಲೆ ಹೋಗ್ಬೇಕು ಮಾತಾಜಿ. ಇಲ್ಲ ತೈರುತ ಜ್ಞಾನ ಬರುವಾಗ ಲೇಟ್ ಆಗಿ ಬರ್ತದೆ ಅಷ್ಟೇ. ಸರಿ ಮಾತಾಜಿ, ಓಕೆ. ಇಲ್ಲಿ ಓದ್ತೀನಿ ಮಾತಾಜಿ. ಮರೆತು ದೇವತೆಗಳನ್ನು ಆಶ್ರಯಿಸುತ್ತಾರೆ. ನಿಜ, ಅರ್ಜುನನು ಸಾಮಾನ್ಯ ಜೀವಿ ಅಲ್ಲ, ಆದರೆ ಕೃಷ್ಣನೊಡನೆ ತನ್ನ ಸಖ್ಯದ ಕಾರಣದಿಂದ ಬ್ರಾಹ್ಮಣನಿಗೆ ರಕ್ಷಣೆಯನ್ನು ನೀಡಲು ಕೃಷ್ಣನನ್ನು ಕೇಳಲು ಸಾಧ್ಯವಾಗಲಿಲ್ಲ. ಆದುದರಿಂದ ಶಿವನನ್ನು ಸ್ಮರಿಸಲು ಉತ್ತಮ ಭಾವಿಸಿದನು. ಆದರೆ ಕೃಷ್ಣನ ಬದಲು ಶಿವನ ಆಶ್ರಯವನ್ನು ಅರ್ಜುನನು ಪಡೆದದ್ದು ಫಲವಾಗಲಿಲ್ಲ ಎನ್ನುವುದು ಅನಂತರ ಸ್ಪಷ್ಟವಾಯಿತು. ಆದರೆ ಬೇರೆ ಬೇರೆ ಮಾತುಗಳಲ್ಲಿ ಜಪಿಸಿ ಅರ್ಜುನನು ತನ್ನಿಂದ ಆದಷ್ಟು ಪ್ರಯತ್ನವನ್ನು ಮಾಡಿದನು ಮತ್ತು ಎಲ್ಲ ದಿಕ್ಕುಗಳಿಂದ ಪ್ರಕೃತಿಗಳನ್ನು ರಕ್ಷಿಸಲು ತನ್ನ ಧನಸ್ಸನ್ನು ಕೈಗೆತ್ತಿಕೊಂಡನು. ಬ್ರಾಹ್ಮಣನ ಹೆಂಡತಿ, ಇದು ಮಾಡಿ ಓದಿದ್ದೇನೆ ಮಾತಾಜಿಗ? ಇಲ್ಲ, ಓಕೆ. ಬ್ರಾಹ್ಮಣನ ಹೆಂಡತಿಯು ಗಂಡು ಮಗುವನ್ನು ಪ್ರಸವಿಸಿದಳು. ಸಾಮಾನ್ಯವಾಗಿ ಮಗುವಂತೆ
ಸಾಮಾನ್ಯ ಆಗುವಂತೆ ಮಗುವು ಆಳಲು ಪ್ರಾರಂಭಿಸಿತು. ಆದರೆ ಕೆಲವೇ ನಿಮಿಷಗಳಲ್ಲಿ ಮಗು ಅರ್ಜುನನ ಬಾಣಗಳು ಆಕಾಶದಲ್ಲಿ ಮರೆಯಾದವು. ಬ್ರಾಹ್ಮಣನ ಮನೆಯು ಕೃಷ್ಣನ ಮನೆಗೆ ಹತ್ತಿರವಾಗಿತ್ತು. ತನ್ನ ಅಧಿಕಾರವನ್ನು ಕಡೆಗಾಣಿಸಿ ನಡೆಯುತ್ತಿದ್ದೆಲ್ಲ ಕೃಷ್ಣನಿಗೆ ಮನೋರಂಜನೆಯನ್ನು ನೀಡಿತು. ಶಿವನು ತನಗೆ ಕೊಟ್ಟಿದ್ದ ಅಸ್ತ್ರದ ವಿಷಯದಲ್ಲಿ ಅರ್ಜುನನಿಗೆ ಬಹು ಹೆಮ್ಮೆ ಇತ್ತು. ಆ ಅಸ್ತ್ರವು ಸೇರಿದಂತೆ ಅರ್ಜುನನ ಎಲ್ಲ ಬಾಣಗಳನ್ನು ಮಗುವನ್ನು ಅಲ್ಲಿಂದ ತೆಗೆದುಕೊಂಡು ಹೋಗುವ ಉಪಾಯವನ್ನು ಹೂಡಿದವನು ಕೃಷ್ಣನೇ. ತದ್ ಭವತಿ ಅಲ್ಪ ಮೇಧಾಸಾಂ. ಭ್ರಮಿತರಾಗಿ ಅಲ್ಪ ಬುದ್ಧಿಯವರು ದೇವತೆಗಳ ಆಶ್ರಯವನ್ನು ಪಡೆಯುತ್ತಾರೆ. ಅವರು ನೀಡುವ ಪ್ರತಿಫಲದಿಂದ ತೃಪ್ತರಾಗುತ್ತಾರೆ. ಕೃಷ್ಣ ಮತ್ತು ಇತರರ ಎದುರಿನಲ್ಲಿ ಬ್ರಾಹ್ಮಣನು ಅರ್ಜುನನನ್ನು ನಿಂದಿಸಲು ಪ್ರಾರಂಭಿಸಿದ. ತನ್ನ ಮೂರ್ಖತನವನ್ನು ಎಲ್ಲರೂ ನೋಡಿ, ನಾನು ಅರ್ಜುನನ ಮಾತುಗಳನ್ನು ನಂಬಿದೆ. ಅವನು ನಿಷ್ಪ್ರಯೋಜಕ, ಸುಳ್ಳು ವಾಗ್ದಾನಗಳನ್ನು ಕೊಡುವಲ್ಲಿ ನಿಪುಣ. ಅರ್ಜುನನು ಮಾತನ್ನು ನಂಬಿದ ನಾನು ಎಂತ ದಡ್ಡ. ಪ್ರದ್ಯುಮ್ನ, ಅನಿರುದ್ಧ, ಬಲರಾಮ ಮತ್ತು ಕೃಷ್ಣ ಎಲ್ಲ ಸೋತರು. ಅರ್ಜುನನು ತನ್ನ ಮಗುವನ್ನು ಉಳಿಸುವುದಾಗಿ ಮಾತು ಕೊಟ್ಟ. ಅಂತ ಮಹಾಪುರುಷರಿಗೆ ನನ್ನ ಮಗುವನ್ನು ಉಳಿಸುವುದು ಸಾಧ್ಯವಾಗದಿದ್ದರೆ ಊರಿಗೆ ಸಾಧ್ಯ, ಯಾರಿಗೆ ಸಾಧ್ಯ? ಅದುದರಿಂದ ಅವನ ಸುಳ್ಳು ಭರವಸೆಗಾಗಿ ಅರ್ಜುನನ್ನು ಖಂಡಿಸುತ್ತೇನೆ, ಅವನ ಗಾಂಡೀವ್ಯವನ್ನು ಖಂಡಿಸುತ್ತೇನೆ. ತಾನು ಬಲರಾಮ, ಕೃಷ್ಣ, ಪ್ರದ್ಯುಮ್ನ ಮತ್ತು ಅನಿರುದ್ಧನಿಗಿಂತ ಶ್ರೇಷ್ಠ ಎಂದು ಹೇಳಿದ ಅವನ ಉದ್ದಟತನವನ್ನು ಖಂಡಿಸುತ್ತೇನೆ. ನನ್ನ ಮಗು ಆಗಲೇ ಬೇರೆ ಲೋಕಕ್ಕೆ ಹೋಗಿದೆ. ಆದುದರಿಂದ ಯಾರು ನನ್ನ ಮಗುವನ್ನು ಉಳಿಸಲಾರರು. ನನ್ನ ಮಗುವನ್ನು ಬೇರೆ ಲೋಕದಿಂದ ತರಲು ತನಗೆ ಸಾಧ್ಯ ಎಂದು ಮೂರ್ಖತನದಿಂದ ಅರ್ಜುನನು ಭಾವಿಸಿದನು. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು ಮತ್ತು ಹರೇ ಕೃಷ್ಣ. ಧನ್ಯವಾದಗಳು. ದಂಡ ಪ್ರಣಾಮ ಮಾತಾಜಿ. ಕನ್ನಡ ರೀನಾ ಮಾತಾಜಿ ಓದಿ. ರೀನಾ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಹೀಗೆ ಬ್ರಾಹ್ಮಣನ ಮೂದಲಿಕೆಗೆ ಒಳಗಾಗಿ ಅರ್ಜುನನು ಬ್ರಾಹ್ಮಣನ ಮಗುವನ್ನು ಹುಡುಕಲು ಯಾವುದೇ ಲೋಕಕ್ಕಾದರೂ ಪ್ರಯಾಣ ಮಾಡಲು ಸಾಧ್ಯವಾಗುವಂತಹ ಯೋಗ ಪರಿಪೂರ್ಣತೆಯನ್ನ ಪಡೆದುಕೊಂಡನು. ಯಾವುದೇ ಲೋಕಕ್ಕೆ ಪ್ರಯಾಣ ಮಾಡಲು ಯೋಗಿಗಳಿಗೆ ಇರುವ ಶಕ್ತಿಯನ್ನು ಅರ್ಜುನನು ವಶ ಮಾಡಿಕೊಂಡಿದ್ದನು ಎಂದು ಕಾಣಿಸುತ್ತದೆ. ಮೊದಲು ಅವನು ಮೃತ್ಯುರಾಜನಾದ ಯಮನ ಲೋಕಕ್ಕೆ ಹೋದನು. ಅಲ್ಲಿ ಅವನು ಬ್ರಾಹ್ಮಣನ ಮಗುವಿಗಾಗಿ ಹುಡುಕಿದ, ಆದರೆ ಮಗು ಕಾಣಲಿಲ್ಲ. ಅಲ್ಲಿಂದ ಅವನು ಸ್ವರ್ಗದ ರಾಜನಾದ ಇಂದ್ರಲೋಕಕ್ಕೆ ಹೋದನು. ಅಲ್ಲಿ ಮಗುವು ಕಾಣದಿದ್ದಾಗ ಅಗ್ನಿದೇವತೆ ನೈಋತಿಯ ಲೋಕಗಳಿಗೆ ಹೋದನು. ಅಲ್ಲಿಂದ ಚಂದ್ರಲೋಕಕ್ಕೆ ಹೋದನು. ವಾಯುಲೋಕ, ವರುಣಲೋಕಗಳಿಗೆ ಹೋದನು. ಅಲ್ಲಿಯೂ ಮಗುವನ್ನು ಕಾಣದಿದ್ದಾಗ ಅತ್ಯಂತ ಕೆಳಗಿನ ಲೋಕವಾದ ರಸಾತಳಕ್ಕೆ ಹೋದನು. ಈ ಎಲ್ಲ ಲೋಕಗಳಿಗೂ ಹೋದ ನಂತರ ಯೋಗಿಗಳು ಹೋಗಲಾರದ ಬ್ರಹ್ಮಲೋಕಕ್ಕೆ ಹೋದನು. ಕೃಷ್ಣನ ಕೃಪೆಯಿಂದ ಅರ್ಜುನನಿಗೆ ಆ ಶಕ್ತಿ ಇದ್ದಿತು. ಅವನು ಎಲ್ಲ ಸ್ವರ್ಗಲೋಕಗಳನ್ನು ದಾಟಿ ಬ್ರಹ್ಮಲೋಕಕ್ಕೆ ಹೋದನು. ಎಲ್ಲ ಲೋಕಗಳಲ್ಲಿಯೂ ಹುಡುಕಿದರೂ ಮಗುವು ಸಿಕ್ಕದೆ ಹೋದಾಗ ಬ್ರಾಹ್ಮಣನ ಮಗುವನ್ನು ಹಿಂದಕ್ಕೆ ಕರೆತರಲು ಸಾಧ್ಯವಿಲ್ಲದೆ ಹೋದರೆ ತಾನು ಬೆಂಕಿಗೆ ಹಾರುವುದಾಗಿ ಹೇಳಿದ್ದ ಮಾತಿಗೆ ಅನುಗುಣವಾಗಿ ಬೆಂಕಿಗೆ ಹಾರಲು ಸಿದ್ಧನಾದನು. ಆದರೆ ಅರ್ಜುನನು ಪ್ರಭುವಿನ ಅತ್ಯಂತ ಆಪ್ತ ಮಿತ್ರನಾದುದರಿಂದ ಅವನ ವಿಷಯದಲ್ಲಿ ಪ್ರಭುವು ಬಹು ದಯಾಮಯನಾಗಿದ್ದನು. ಅಪಮಾನದಿಂದ ಬೆಂಕಿಗೆ ಹಾರಿಕೊಳ್ಳದಂತೆ ಕೃಷ್ಣನು ಅರ್ಜುನನನ್ನು ಒಪ್ಪಿಸಿದನು. ಅರ್ಜುನನು ತನ್ನ ಸ್ನೇಹಿತನಾದುದರಿಂದ ಸಹಾಯಹೀನನಾಗಿ ಅವನು ಅಗ್ನಿಯನ್ನು ಪ್ರವೇಶಿಸಿದರೆ ಪರೋಕ್ಷವಾಗಿ ಅದರಿಂದ ತನಗೂ ಅಪಕೀರ್ತಿಯನ್ನು ಸೂಚಿಸಿದನು. ಅವನಿಗೆ ಮಗು ನಿಶ್ಚಯವಾಗಿಯೂ ಸಿಕ್ಕುತ್ತದೆ ಎಂದು ಭರವಸೆಯನ್ನು ನೀಡಿ ಕೃಷ್ಣನು ಅರ್ಜುನನನ್ನು ತಡೆದನು. ಮೂರ್ಖನಾಗಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳಬೇಡ ಎಂದು ಅರ್ಜುನನಿಗೆ ಹೇಳಿದನು. ಹರೇ ಕೃಷ್ಣ ಮಾತಾಜಿ. ಕಂಟಿನ್ಯೂ ಮಾಡೋದು. ಕಂಟಿನ್ಯೂ ಮಾಡಿ. ಅರ್ಜುನನಿಗೆ ಈ ಮಾತನ್ನು ಹೇಳಿ ಕೃಷ್ಣನು ತನ್ನ ದಿವ್ಯ ರಥವನ್ನು ತರಲು ಹೇಳಿದನು. ಅರ್ಜುನನೊಡನೆ ರಥವೇರಿ ಉತ್ತರ ದಿಕ್ಕಿನಲ್ಲಿ ಹೊರಟನು. ಸರ್ವಶಕ್ತ ದೇವೋತ್ತಮ ಪರಮಪುರುಷನಾದ ಕೃಷ್ಣನು ಯಾವುದೇ ಪ್ರಯತ್ನವಿಲ್ಲದೆ ಮಗುವನ್ನು ಕರೆತರಬಹುದಾಗಿತ್ತು. ಆದರೆ ಅವನು ಮನುಷ್ಯ ಮಾತ್ರನ ಪಾತ್ರವನ್ನು ನಿರ್ವಹಿಸುತ್ತಿದ್ದ ಎನ್ನುವುದನ್ನು ನಾವು ಸದಾ ನೆನಪಿಡಬೇಕು. ಫಲ ಪಡೆಯಲು ಮನುಷ್ಯನು ಪ್ರಯತ್ನ ಪಡಬೇಕು. ಹಾಗೆಯೇ ಸಾಮಾನ್ಯ ಮನುಷ್ಯನಂತೆ ಅಥವಾ ತನ್ನ ಗೆಳೆಯ ಅರ್ಜುನನಂತೆ ಕೃಷ್ಣನು ಬ್ರಾಹ್ಮಣನ ಮಗುವನ್ನು ಕರೆತರಲು ದ್ವಾರಕೆಯಿಂದ ಹೊರಟನು. ಮನುಷ್ಯ ಸಮಾಜದಲ್ಲಿ ಕಾಣಿಸಿಕೊಂಡು ಮನುಷ್ಯನಂತೆ ತನ್ನ ಲೀಲೆಗಳನ್ನು ಮೆರೆದು ಕೃಷ್ಣನು ತನಗಿಂತ ದೊಡ್ಡವನು ಯಾರೂ ಇಲ್ಲ ಎನ್ನುವುದನ್ನು ತೋರಿಸಿಕೊಟ್ಟನು. ದೇವರು ದೊಡ್ಡವನು. ದೇವೋತ್ತಮ ಪರಮಪುರುಷನನ್ನು ವರ್ಣಿಸುವ ರೀತಿ ಇದು. ತಾನು ಈ ಭೌತಿಕ ಜಗತ್ತಿನಲ್ಲಿ ಇದ್ದ ಕಾಲದಲ್ಲಿ ಆದರೂ ಕೃಷ್ಣನು ವಿಶ್ವದಲ್ಲಿ ತನಗಿಂತ ದೊಡ್ಡವರು ಇಲ್ಲ ಎಂದು ತೋರಿಸಿಕೊಟ್ಟನು. ಧನ್ಯವಾದಗಳು ಧನ್ಯವಾದಗಳು ಮಾತಾಜಿ. ನಾಗವೇಣಿ ಮಾತಾಜಿ. ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ. ಹೇಳ್ತದಲ್ಲ ಮಾತಾಜಿ, ಹಾ ಮಾತಾಜಿ. ಇಲ್ಲಿ ಮನುಷ್ಯನು ಪ್ರಭುವಿನ ಭಕ್ತ ಎಂಬ ಕೀರ್ತಿಯನ್ನು ಪಡೆದಾಗ ಆ ಕೀರ್ತಿ ಯಾವಾಗ್ಲೂ ನಂದುದೇ ಇಲ್ಲ. ರಮಾನಂದರಾಯರೊಡನೆ ಮಾತನಾಡುತ್ತಿದ್ದ ಚೈತನ್ಯ ಮಹಾಪ್ರಭುಗಳು ಅತಿ ಶ್ರೇಷ್ಠ ಕೀರ್ತಿ ಯಾವುದು ಅಂತ ಕೇಳ್ತಾರೆ. ಕೃಷ್ಣನ ನಿರ್ಮಲ ಭಕ್ತ ಎನ್ನುವುದೇ ಅಂತೇಳಿ ಆಗಿದೆ. ಪರಿಪೂರ್ಣ ಕೀರ್ತಿ ಅಂದ್ರೆ ಅದೇ ಕೃಷ್ಣನ ನಿರ್ಮಲ ಭಕ್ತ ಎಂದು ರಮಾನಂದರಾಯರು ಕೂಡ ಹೇಳ್ತಾರೆ. ಇದರ ನಿರ್ಣಯವೇನು? ವಿಷ್ಣು ಧರ್ಮ ಅಥವಾ ದೇವೋತ್ತಮ ಪರಮಪುರುಷ ಭಕ್ತಿಪೂರ್ವಕ, ಅವನ ದೇವೋತ್ತಮ ಪರಮಪುರುಷನ ಭಕ್ತಿಪೂರ್ವಕ ಸೇವೆಯ ಧರ್ಮವು
ವಿಚಾರವಂತರಿಗೆ ಇದೆ ಎನ್ನುವುದು. ಈ ವಿಚಾರ ಶಕ್ತಿಯನ್ನು ಯೋಗ್ಯ ರೀತಿಯಲ್ಲಿ ಬಳಸಿಕೊಂಡರೆ ಮನುಷ್ಯನು ದೇವೋತ್ತಮ ಪರಮ ಪುರುಷನನ್ನು ಕುರಿತು ಚಿಂತನೆ ಮಾಡುವ ಹಂತಕ್ಕೆ ಅವನು ಬರ್ತಾನೆ. ದೇವೋತ್ತಮ ಪರಮ ಪುರುಷನ ಈ ಚಿಂತನೆಯಿಂದ ಮನುಷ್ಯನು ಭೌತಿಕ ಜಗತ್ತಿನ ಕಳಂಕಿತ ಸವಾಹಾಸದ ಸೋಂಕಿನಿಂದ ಬಿಡುಗಡೆ ಪಡೀತಾನೆ, ಮತ್ತೆ ಶಾಂತಿಯುತನಾಗಿ. ಮನುಷ್ಯ ಸಮಾಜದಲ್ಲಿ ಇಂತಹ ಶಾಂತ ಭಕ್ತರು ಹೆಚ್ಚು ಮಂದಿ ಇಲ್ಲ. ಆದ್ರಿಂದ ಇಲ್ಲಿ ಜಗತ್ತು ಪ್ರಕ್ಷುಬ್ಧ ಸ್ಥಿತಿಯಲ್ಲಿ ಇದೆ. ಹೆಚ್ಚು ಮಂದಿ ಇಲ್ಲದಿರುವುದರಿಂದಲೇ ಜಗತ್ತು ಪ್ರಕ್ಷುಬ್ಧವಾದ ಸ್ಥಿತಿಯಲ್ಲಿ ಇದೆ. ಮನುಷ್ಯನು ಭಕ್ತನಾಗದಿದ್ರೆ ಎಲ್ಲಾ ಜೀವಿಗಳಿಗೆ ಕೂಡ ಸಮಾನವಾಗಿ ಇರಲಾರ. ಹಾಗೆ ಭಕ್ತನು ಎಲ್ಲಾ ಜೀವಂತ ಪ್ರಾಣಿಗಳನ್ನು ಒಂದೇ ಸಮನಾಗಿ ಕಾಣ್ತಾನೆ. ಪ್ರಾಣಿಗಳು, ಮನುಷ್ಯರು ಎಲ್ಲಾ ಅವನಿಗೆ ಒಂದೇ. ಭಕ್ತನಾದವನಿಗೆ ಎಲ್ಲಾ ಜೀವಿಗಳನ್ನು ಸಮಾನವಾಗಿ, ಏಕೆಂದ್ರೆ ಅವನು ಪ್ರತಿಯೊಂದು ಜೀವಿಯಲ್ಲಿ ಕೂಡ ಪರಮ ಪುರುಷನ ವಿಭಿನ್ನಾಂಶವನ್ನು ಅವನು ಕಾಣ್ತಾನೆ. ಎಲ್ಲಾ ಜೀವಿಗಳನ್ನು ಸಮಾನವಾಗಿ ಕಾಣುವ ಹಂತಕ್ಕೆ ಬಂದವನು ಯಾರನ್ನು ಕೂಡ ಅವನು ದ್ವೇಷ ಮಾಡುವುದಿಲ್ಲ, ಯಾರ ಪರವಾಗಿ ಕೂಡ ಇರುವುದಿಲ್ಲ ಎಂದು ಈಶೋಪನಿಷತ್ತಿನಲ್ಲಿ ಕೂಡ ಹೇಳಿದೆ. ತನಗೆ ಅಗತ್ಯವಾದದಕ್ಕಿಂತ ಹೆಚ್ಚನ್ನು ಪಡೆಯಬೇಕೆಂದು ಭಕ್ತನು ಯಾರು ಹಂಬಲಿಸುವುದು ಇಲ್ಲ. ಭಕ್ತರ ಗುಣ ಅಕಿಂಚನ. ಯಾವ ಸ್ಥಿತಿಯಲ್ಲಿದ್ರೂ ಕೂಡ ಭಕ್ತನಿಗೆ ತೃಪ್ತಿಯೇ. ಸ್ವರ್ಗದಲ್ಲಿ ಆಗ್ಲಿ ನರಕದಲ್ಲಿ ಆಗ್ಲಿ ಭಕ್ತನು ಸಮಚಿತ್ತದಲ್ಲಿ ಇರ್ತಾನೆ. ತಾನು ಮಾಡಬೇಕಾದ ಭಕ್ತಿಪೂರ್ವಕ ಸೇವೆಯನ್ನು ಬಿಟ್ಟು ಉಳಿದ ಎಲ್ಲಾ ವಿಷಯಗಳನ್ನು ಕೂಡ ಭಕ್ತ ಅಲಕ್ಷ್ಯ ಮಾಡ್ತಾನೆ. ಹಾಗೆ ಅತ್ಯುನ್ನತ ಪರಿಪೂರ್ಣ ಸ್ಥಿತಿ ಅಂದ್ರೆ ಇಲ್ಲಿಂದ ಅವನನ್ನು ಆಧ್ಯಾತ್ಮಿಕ ಲೋಕಕ್ಕೆ, ಭಗವದ್ಧಾಮಕ್ಕೆ ಎತ್ತಬಹುದು. ಅಥವಾ ದೇವೋತ್ತಮ ಪರಮ ಪುರುಷನ ಭಕ್ತರಿಗೆ ಅತ್ಯುನ್ನತವಾದ ಈ ಭೌತಿಕ ಗುಣವಾದ ಸಾತ್ವಿಕ ಗುಣದಲ್ಲಿ ತುಂಬಾ ಆಕರ್ಷಣೆ. ಯೋಗ್ಯ ಬ್ರಾಹ್ಮಣನು ಸಾತ್ವಿಕ ಗುಣದ ಸಂಕೇತ ಆಗಿರ್ತಾನೆ. ಆದ್ರಿಂದ ಭಕ್ತನು ಬದುಕಿನ ಬ್ರಾಹ್ಮಣ ಹಂತದಿಂದ ಆಕರ್ಷಿತನಾಗುತ್ತಾನೆ. ಈ ಗುಣಗಳು ಪರಮ ಪ್ರಭುವಿನಿಂದ ಹೊರಸೂಸಿದ್ರು ಕೂಡ ಇಲ್ಲಿ ರಾಜಸ ಮತ್ತು ತಾಮಸಗಳಲ್ಲಿ ಅವನಿಗೆ ಆಸಕ್ತಿ ಇರುವುದಿಲ್ಲ. ಶ್ರೀಮದ್ ಭಾಗವತದಲ್ಲಿ ಭಕ್ತರನ್ನು ನಿಪುಣ ಬುದ್ಧಾಯ ಎಂದು ವರ್ಣಿಸಲಾಗಿದೆ. ಹೀಗೆಂದರೆ ಭಕ್ತರು ಅತ್ಯಂತ ಬುದ್ಧಿವಂತ ಮನುಷ್ಯರ ವರ್ಗಕ್ಕೆ ಸೇರಿದವರು ಅಂತೇಳಿ. ಮೋಹ ಅಥವಾ ದ್ವೇಷದ ಪ್ರಭಾವಕ್ಕೆ ಅವರು ಸಿಲುಕದ್ದೇ ಭಕ್ತ ಶಾಂತವಾಗಿ ಯಾವಾಗ್ಲೂ ಇರ್ತಾನೆ. ರಾಜಸ ಮತ್ತೆ ತಾಮಸ ಈ ಎರಡು ಗುಣಗಳ ಪ್ರಭಾವದಿಂದ ಅವರು ತಳಮಳ ಕೂಡ ಗೊಳ್ಳುವುದಿಲ್ಲ. ಭಕ್ತನು ಎಲ್ಲಾ ಭೌತಿಕ ಗುಣಗಳನ್ನು ಮೀರಿದ್ರು ಸಾತ್ವಿಕ ಗುಣದಲ್ಲಿ ಆಸಕ್ತಿ ಏಕಿರಬೇಕು ಅಂತ ಹೇಳಿ ನಾವು ಕೇಳ್ತೇವೆ. ಭೌತಿಕ ಪ್ರಕೃತಿಯ ಬೇರೆ ಬೇರೆ ವರ್ಗಗಳಲ್ಲಿ ಬೇರೆ ಬೇರೆ ತರಹದ ಜನರು ಇದ್ದಾರೆ. ತಾಮಸ ಗುಣದವರಿಗೆ ರಾಕ್ಷಸರು ಅಂತ ಹೇಳ್ತೇವೆ, ರಾಜಸ ಗುಣದವರು ಅಸುರರು ಅಂತ ಹೇಳ್ತೇವೆ, ಸಾತ್ವಿಕ ಗುಣದವರು ಸುರರು ಅಥವಾ ದೇವತೆಗಳು. ಈ ಪ್ರಭುವಿನ ನಿರ್ದರ್ಶನದಂತೆ ಈ ಭೌತಿಕ ಪ್ರಕೃತಿಯಲ್ಲಿ ಈ 3 ಬಗೆಯ ಜನರನ್ನು ಸೃಷ್ಟಿಸ್ತದೆ. ಆದರೆ ಆಧ್ಯಾತ್ಮಿಕ ಜಗತ್ತಿಗೆ, ಭಗವದ್ಧಾಮಕ್ಕೆ ಮೇಲಿರುವ ಸಾಧ್ಯತೆ ಸಾತ್ವಿಕರಿಗೆ ಮಾತ್ರ ಹೆಚ್ಚಾಗಿರ್ತದೆ. ಹೀಗೆ ಪರಮ ದೈವ ಯಾರು ಎಂದು ನಿರ್ಧರಿಸಲು ಪ್ರಯತ್ನಿಸಲು ಸರಸ್ವತಿ ನದಿಯ ತೀರದಲ್ಲಿ ಸೇರಿದ ಋಷಿಗಳಿಗೆ ವಿಷ್ಣು ಪೂಜೆಯಲ್ಲಿ ಆ ವಿಷಯದಲ್ಲಿ ಎಲ್ಲಾ ಸಂದೇಹಗಳಿಗೆ ಕೂಡ ಪರಿಹಾರವಾಗಿ ಸಿಕ್ಕಿದವು. ಇದರ ನಂತರ ಅವರೆಲ್ಲರೂ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತರಾಗಿ ಅವರು ಬಯಸಿದಂತಹ ಫಲವನ್ನು ಪಡೆದು ಭಗವದ್ಧಾಮಕ್ಕೆ ಅವರು ಹಿಂತಿರುಗುತ್ತಾರೆ. ಭೌತಿಕ ಬಂಧನದಿಂದ ಬಿಡುಗಡೆಯಾಗಬೇಕೆಂದು ನಿಜವಾಗಿಯೂ ಬಯಸುವವರು ಶ್ರೀಮದ್ ಭಾಗವತದ ಪ್ರಾರಂಭದಲ್ಲೇ ಸುಖಮನಿಗಳು ಕೊಟ್ಟಂತಹ ನಿರ್ಣಯವನ್ನು ಒಪ್ಪಿಕೊಳ್ಳುವುದು ಅದು ಒಂದು ಉತ್ತಮ. ಶ್ರೀಮದ್ ಭಾಗವತವನ್ನು ಸುಖಮನಿಗಳು ಹೇಳಿರುವುದರಿಂದ ಅದನ್ನು ಕೇಳುವುದು ಅದು ಮುಕ್ತಿಗೆ ತುಂಬಾ ಸಹಾಯವಾಗ್ತದೆ ಅಂತ ಹೇಳಿ ಕೂಡ ಹೇಳಿದ್ದಾರೆ. ಸೂತ ಮುನಿಗಳು ಕೂಡ ಇದೇ ಮಾತನ್ನು ಅವರು ಹೇಳ್ತಾರೆ. ಈ ಭೌತಿಕ ಜಗತ್ತಿನಲ್ಲಿ ಯಾರಾದ್ರೂ ಗುರಿ ಇಲ್ಲದೆ ಅಲೆದಾಡುತ್ತಿರುವವರು ಅಂದ್ರೆ ಸುಖಮುನಿಗಳ ಆ ಅಮೃತ ವಾಕ್ಯವನ್ನು ಕೇಳುವ ಮನಸ್ಸು ಮಾಡಿದ್ರೆ ನಿಶ್ಚಯವಾಗಿ ಕೂಡ ಅವರು ಸರಿಯಾದ ನಿರ್ಣಯವನ್ನೇ ತೆಗೆದುಕೊಂಡ್ರು ಅಂತೇಳಿ ಅರ್ಥ. ದೇವೋತ್ತಮ ಪರಮ ಪುರುಷನ ಭಕ್ತಿಪೂರ್ವಕ ಸೇವೆಯನ್ನು ಮಾಡುವುದರಿಂದಲೇ ಅವರು ನಿರಂತರವಾಗಿ ದೇಹದಿಂದ ದೇಹಕ್ಕೆ ಸಾಗುವ ಆ ಆಯಾಸ ಶ್ರಮವನ್ನೇ
ತಪ್ಪಿಸಿಕೊಳ್ತಾರೆ, ಅದನ್ನೇ ನಿವಾರಿಸಿಕೊಳ್ತಾರೆ. ಎಂದ್ರೆ ಸೂಕ್ತ ರೀತಿಯಲ್ಲಿ ಯಾರು ಕೇಳ್ತಾರೋ ಅವರು ಆ ವಿಷ್ಣುವಿನ ಪ್ರೀತಿಪೂರ್ವಕವಾದ ಸೇವೆಯಲ್ಲಿ ಯಾರು ಸ್ಥಿರವಾಗಿ ನೆಲೆಗೊಳ್ತಾರೋ ಅಂತಹ ಮನುಷ್ಯ ನಿಶ್ಚಯವಾಗಿ ಕೂಡ ಈ ಭೌತಿಕ ಯಾತ್ರೆಯಿಂದ ಪಾರಾಗಿ ಬಿಡ್ತಾನೆ. ಇದರ ಮಾರ್ಗ ತುಂಬಾ ಸರಳವಾದದ್ದು. ಶ್ರೀಮದ್ ಭಾಗವತದ ರೂಪದಲ್ಲಿ ಸುಖಮುನಿಗಳು ಆಡಿದಂತಹ ಆ ಸವಿಯಾದ ರಸಮಯವಾದ ಆ ಮಾತುಗಳನ್ನು ಕೇಳಿಸಿಕೊಂಡ್ರೆ ಸಾಕು. ಇನ್ನೊಂದು ನಿರ್ಣಯ ಏನು ಅಂತ ಹೇಳಿದ್ರೆ, ಇಲ್ಲಿ ದೇವತೆಗಳನ್ನು ಶಿವ ಮತ್ತೆ ಬ್ರಹ್ಮರನ್ನು ಸಹ ವಿಷ್ಣುವಿನ ಸಮ ಎಂದು ನಾವು ಭಾವಿಸಬಾರ್ದು. ಪದ್ಮಪುರಾಣದ ಪ್ರಕಾರ ನಾವು ಹೀಗೆ ಭಾವಿಸಿದ್ರೆ ಕೂಡ್ಲೆ ನಾವು ನಾಸ್ತಿಕರಾಗ್ತೇವೆ. ಹರಿವಂಶ ಎನ್ನುವ ವೈದಿಕ ಕೃತಿಯಲ್ಲಿ ದೇವೋತ್ತಮ ಪರಮ ಪುರುಷನಾದ ವಿಷ್ಣುವನ್ನು ಮಾತ್ರ ಪೂಜಿಸಬೇಕು ಅಂತೇಳಿ ಅದರಲ್ಲಿ ಹೇಳಿದೆ. ಹಾಗೆ ಹರೇ ಕೃಷ್ಣ ಮಹಾಮಂತ್ರವನ್ನು ಅಥವಾ ಇಂತಹ ವಿಷ್ಣು ಮಂತ್ರವನ್ನು ಸದಾ ಸಂಕೀರ್ತನೆ ಮಾಡ್ಬೇಕು. ಶ್ರೀಮದ್ ಭಾಗವತದ 2ನೇ ಸ್ಕಂದದಲ್ಲಿ ಬ್ರಹ್ಮನು ಶಿವನು ನಾನು ದೇವೋತ್ತಮ ಪರಮ ಪುರುಷನ ಆದೇಶಕ್ಕೆ ಅನುಗುಣವಾಗಿ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡಲು ನಿಯಮಿತರಾಗಿದ್ದೇವೆ ಅಂತೇಳಿ ಹೇಳ್ತಾರಲ್ಲಿ. ಕೃಷ್ಣನೊಬ್ಬನೇ ಪ್ರಭು ಮತ್ತೆ ಎಲ್ಲಾ ಜೀವ ವರ್ಗಗಳಲ್ಲಿ ಕೂಡ ಪ್ರತಿಯೊಬ್ಬರು ಕೃಷ್ಣನ ಸೇವಕರು ಅಂತ ಚೈತನ್ಯ ಚರಿತಾಮೃತದಲ್ಲಿ ಕೂಡ ಹೇಳಿದೆ. ಕೃಷ್ಣನನ್ನು ಮೀರಿದ ಸತ್ಯವಿಲ್ಲ ಎಂದು ಭಗವದ್ಗೀತೆಯಲ್ಲಿ ಕೂಡ ಹೇಳಿದೆ. ಎಲ್ಲಾ ವಿಷ್ಣು ತತ್ವ ರೂಪಗಳಲ್ಲಿ ಕೃಷ್ಣನು 100ಕ್ಕೆ 100ರಷ್ಟು ದೇವೋತ್ತಮ ಪರಮ ಪುರುಷ ಎನ್ನುವುದರತ್ತ ನಾವು ಗಮನವನ್ನು ಸೆಳೆಯಲಿಕ್ಕೋಸ್ಕರ ಸುಖಮುನಿಗಳು ಕೃಷ್ಣನ ಎದುರಿಗೆ ನಡೆದ ಒಂದು ಘಟನೆಯ ಕಥೆಯನ್ನು ಇಲ್ಲಿ ಹೇಳ್ತಾರೆ. ಒಬ್ಬ ಬ್ರಾಹ್ಮಣ, ಅವನ ಹೆಂಡತಿ ಒಂದು ಮಗುವನ್ನು ಹೆರ್ತಾಳೆ. ದುರಾದೃಷ್ಟದಿಂದ ತಾಯಿಯ ಗರ್ಭದಿಂದ ಹೊರಕ್ಕೆ ಬಂದು ನೆಲವನ್ನು ಮುಟ್ಟುತ್ತಲೇ ಮಗು ಸತ್ತು ಹೋಗ್ತದೆ. ಬ್ರಾಹ್ಮಣನು ಮಗುವಿನ ಹೆಣವನ್ನು ತೆಗೆದುಕೊಂಡು ದ್ವಾರಕೆಯಲ್ಲಿ ರಾಜನ ಅರಮನೆಗೆ ಹೋಗ್ತಾನೆ. ಯುವಕ ತಂದೆ ತಾಯಿಗಳ ಎದುರಿನಲ್ಲಿ ಮಗು ಅಕಾಲಿಕವಾಗಿ ಸತ್ತಿತ್ತೆಂದು ಅವನು ಕುಪಿತನಾಗಿದ್ದನು ಮತ್ತು ಅವನ ಮನಸ್ಸು ವ್ಯಗ್ರವಾಯಿತು, ಕೋಪದಿಂದ ಇತ್ತು. ಕೃಷ್ಣನು ಇದ್ದ ಆ ದ್ವಾಪರ ಯುಗದವರೆಗೆ ತಂದೆ ತಾಯಿಗಳ ಎದುರಿಗೆ ಮಗು ಅಕಾಲಿಕವಾಗಿ ಸತ್ತರೆ ಅದಕ್ಕೆ ರಾಜ ಹೊಣೆಯಾಗ್ತಿದ್ದ. ಯಾವಾಗ? ಆ ದ್ವಾಪರ ಯುಗದಲ್ಲಿ. ಆಗಿನ ಕಾಲದ ರಾಜರು ಜವಾಬ್ದಾರಿಯುತರಾಗಿ ಇದ್ರು. ಶ್ರೀರಾಮಚಂದ್ರನ ಕಾಲದಲ್ಲಿ ಕೂಡ ಹೀಗೆ ಇತ್ತು. ಶ್ರೀಮದ್ ಭಾಗವತದ 1ನೇ ಸ್ಕಂದದಲ್ಲಿ ವಿವರಿಸಿರುವ ಹಾಗೆ ಜನಗಳ ನೆಮ್ಮದಿಯು ಎಷ್ಟರ ಮಟ್ಟಿಗೆ ರಾಜನ ಹೊಣೆಯಾಗಿತ್ತು ಎಂದ್ರೆ, ಅತಿ ಸೆಕೆ ಅಥವಾ ಅತಿ ಚಳಿ ಆಗದಂತೆ ನೋಡಿಕೊಳ್ಳುವುದು ಆಗಿನ ರಾಜನ ಅದು ಹೊಣೆ. ಬ್ರಾಹ್ಮಣನ ಮಗು ಸತ್ತದ್ದಕ್ಕಾಗಿ ರಾಜನ ಹೊಣೆ ಏನು ಕೂಡ ಇಲ್ಲದಿದ್ರು ಕೂಡ ಮಗುವನ್ನು ಕಳೆದುಕೊಂಡ ಆ ಬ್ರಾಹ್ಮಣ ಕೂಡಲೇ ಅರಮನೆಯ ಮಹಾದ್ವಾರಕ್ಕೆ ಹೋಗ್ತಾನೆ. ರಾಜನನ್ನು ಹೀಗೆ ಬೈಲಿಕ್ಕೆ ಪ್ರಾರಂಭಿಸುತ್ತಾನೆ. ಈಗಿನ ರಾಜ ಉಗ್ರಸೇನನಿಗೆ ಬ್ರಾಹ್ಮಣರಲ್ಲಿ ಅಸೂಯೆ ತುಂಬಾ. ಈ ಸಂದರ್ಭದಲ್ಲಿ ಬಳಸಿರುವ ಪದ ಬ್ರಾಹ್ಮದ್ವೇಷ, ಅಂದರೆ ವೇದಗಳ ವಿಷಯದಲ್ಲಿ ಅಸೂಯೆ ಇರುವವರನ್ನು ಅಥವಾ ಯೋಗ್ಯ ಬ್ರಾಹ್ಮಣನನ್ನು ಅಥವಾ ಬ್ರಾಹ್ಮಣ ಜಾತಿಯನ್ನು ಕಂಡು ಅಸೂಯೆ ಪಡೆಯುವವನನ್ನು ಬ್ರಹ್ಮದ್ವಿತ್ ಎಂದು ಕರೆಯುತ್ತಾರೆ. ಈ ರಾಜನು ಬ್ರಹ್ಮದ್ವಿತ್ ಎಂದು ಬ್ರಾಹ್ಮಣನು ವಾದಿಸಿದನು. ಅವನು ಶಠಾದಿ ಎಂದರೆ ಮಿಥ್ಯ ಬುದ್ಧಿಯವನು ಎಂದು ಆಕ್ಷೇಪಿಸಿದನು. ಪ್ರಜೆಗಳ ನೆಮ್ಮದಿಯನ್ನು ಕಾಪಾಡಲು ರಾಜ್ಯವನ್ನು ಆಳುವವನು ಅವನು ತುಂಬಾ ಬುದ್ಧಿವಂತನಾಗಿರ್ಬೇಕು. ಆದ್ರೆ ಬ್ರಾಹ್ಮಣನ ಅಭಿಪ್ರಾಯದಲ್ಲಿ ರಾಜನು ಸಿಂಹಾಸನದ ಮೇಲೆ ಕುಳಿತಿದ್ರು ಕೂಡ ಅವನಿಗೆ ಬುದ್ಧಿ ಇರ್ಲಿಲ್ಲ ಅಂತೇಳಿ ಅವನನ್ನು ಲುಬ್ಧ ಎಂದರೆ ಲೋಭಿ ಅಂತ ಹೇಳಿ ಕರೀತಾನೆ. ಎಂದ್ರೆ ಲೋಭಿಯಾದ ಮತ್ತು ಸ್ವಾರ್ಥಿಯಾದ ಮನುಷ್ಯನು ರಾಜನ ಅಥವಾ ರಾಜ್ಯದ ಅತ್ಯುನ್ನತ ಕಾರ್ಯನಿರ್ವಾಹಕನ ಸ್ಥಾನದಲ್ಲಿ ಅವನು ಕೂತ್ಕೊಳ್ಬಾರ್ದು. ಹಾಗೆ ಕಾರ್ಯನಿರ್ವಾಹಕ ಮುಖಂಡನು ಐಹಿಕ ಭೋಗ ಆಸಕ್ತನಾದಾಗ ಸ್ವಾರ್ಥಪರ ಆಗ್ತಾನೆ. ಇದು ಸ್ವಾಭಾವಿಕ, ಹೌದು. ಆದ್ರೆ ಅದರಿಂದಲೇ ಈ ಬಗೆಯ ಮನೋಧರ್ಮವನ್ನು ಸೂಚಿಸಲು ವಿಷಯಾತ್ಮನಃ ಎನ್ನುವ ಇನ್ನೊಂದು ಶಬ್ದವನ್ನು ಕೂಡ ಇಲ್ಲಿ ಬಳಸಲಾಗಿದೆ. ಬ್ರಾಹ್ಮಣನು ರಾಜನನ್ನು ಶತ್ರಬಂಧು ಅಂತ ಜರೆದನು, ಅಂದ್ರೆ ಬೈತಾನೆ ಅವನು. ಹೀಗೆಂದ್ರೆ ರಾಜ್ಯ ಯೋಗ್ಯ ವ್ಯಕ್ತಿತ್ವವಿಲ್ಲದಿದ್ರು ನೀನು ಕ್ಷತ್ರಿಯ ಕುಟುಂಬದಲ್ಲಿ ಹುಟ್ಟಿದೀಯಾ. ರಾಜನು ಬ್ರಾಹ್ಮಣ ಸಂಸ್ಕೃತಿಯನ್ನು ಸಂರಕ್ಷಿಸಬೇಕು. ಪ್ರಜೆಗಳ ಯೋಗಕ್ಷೇಮಕ್ಕೆ ಅವನ ತೀವ್ರವಾದ ಗಮನವನ್ನು ಅಲ್ಲಿ ಕೊಡ್ಬೇಕು. ಪ್ರಾಪಂಚಿಕ ಸುಖವನ್ನು ಬಯಸಿ ದುರಾಸೆಯನ್ನು ಬೆಳೆಸಿಕೊಳ್ಬಾರ್ದು.
ರಾಜವರ್ಗದ ಕ್ಷತ್ರಿಯನೆಂದು ಕರೆಸಿಕೊಳ್ಳಲು ಅರ್ಹತೆ ಇಲ್ಲದವನು ಕ್ಷತ್ರಿಯ ಅಂತೇಳಿ ಕರೆಯಲಿಕ್ಕೆ ಆಗುವುದಿಲ್ಲ. ಅವನು ಕ್ಷತ್ರ ಬಂಧು. ಹಾಗೆ ಬ್ರಾಹ್ಮಣ ತಂದೆಯ ಮಗನಾಗಿ ಹುಟ್ಟಿದ್ರು ಬ್ರಾಹ್ಮಣರ ಅರ್ಹತೆ ಇಲ್ಲದವನು ಬ್ರಾಹ್ಮಣ ಬಂಧು ಅಥವಾ ಅವನು ದ್ವಿಜ ಬಂಧು ಅಂತ ಹೇಳಿ ಕರೀತಾರೆ. ಹಾಗೆ ಇಲ್ಲಿ ಕ್ಷತ್ರ ಬಂಧು ಅಂದ್ರೆ ಕ್ಷತ್ರಿಯನೆಂದು ಕರೆಸಿಕೊಳ್ಳಲು ಅರ್ಹತೆ ಇಲ್ಲದವನು ಕ್ಷತ್ರಿಯ ಎಂದು ಕರೆಯಲಿಕ್ಕೆ ಆಗುವುದಿಲ್ಲ ಅಂತ. ಇಲ್ಲಿ ದ್ವಿಜ ಬಂಧು ಎಂದು ಕರೀತಾರೆ. ಅಂದ್ರೆ ಹುಟ್ಟಿನಿಂದಲೇ ಯಾರನ್ನು ಕ್ಷತ್ರಿಯ ಅಥವಾ ಬ್ರಾಹ್ಮಣ ಎಂದು ಸ್ವೀಕರಿಸುವುದಿಲ್ಲ. ಈ ಸ್ಥಾನಕ್ಕೆ ಮನುಷ್ಯನು ಅರ್ಹತೆಯನ್ನು ಸಂಪಾದಿಸಬೇಕು, ಆಗಲೇ ಆತನನ್ನು ಬ್ರಾಹ್ಮಣ ಅಥವಾ ಕ್ಷತ್ರಿಯ ಅಂತ ಹೇಳಿ ಸ್ವೀಕರಿಸಲಾಗುವುದು. ಈಗ ಬ್ರಾಹ್ಮಣನು ತನ್ನ ನವಜಾತ ಶಿಶು ಅದು ರಾಜನ ಅರ್ಹತೆಯಿಂದಲೇ ಸತ್ತಿತ್ತು ಅಂತ ಹೇಳಿ ಆಪಾದನೆ ಮಾಡ್ತಾನೆ. ಬ್ರಾಹ್ಮಣನು ಬಹು ಅಸಹಜವಾಗಿ ನಡೆದುಕೊಂಡ. ಇಲ್ಲಿ ರಾಜನೇ ಹೊಣೆ ಅಂತ ಹೇಳಿ ಸಾಧಿಸಿದ. ಆದ್ರೆ ಕ್ಷತ್ರಿಯ ರಾಜನೊಬ್ಬನು ಹೊಣೆಗಾರಿಕೆ ಇಲ್ಲದೆ ನಡೆದುಕೊಂಡರೆ ಕೆಲವೊಮ್ಮೆ ಈ ಬ್ರಾಹ್ಮಣರ ಸಲಹಾ ಮಂಡಳಿಯೊಂದು ಅವನನ್ನು ಸಿಂಹಾಸನದಿಂದ ಕೆಳಗಿಳಿಸ್ತಿತ್ತಂತೆ ಎಂದು ವೈದಿಕ ಚರಿತ್ರೆಯಲ್ಲಿ ಅದನ್ನು ನಾವು ಕಾಣ್ತಾ ಇದ್ದೇವೆ. ಈ ಎಲ್ಲಾ ಅಂಶಗಳನ್ನು ಪರಿಗಣಿಸಿದರೆ ವೇದ ನಾಗರಿಕತೆಯಲ್ಲಿ ರಾಜನ ಆ ಸ್ಥಾನವು ಅದು ಬಹು ಹೊಣೆಗಾರಿಕೆಯ ಸ್ಥಾನ. ಬ್ರಾಹ್ಮಣ ಹೀಗೆ ಹೇಳ್ತಾನೆ, ಅಸೂಯೆ ಪಡೆಯುವುದೊಂದೇ ಕೆಲಸದಾಗಿ ಇರುವ ರಾಜನನ್ನು ಯಾರು ಕೂಡ ಗೌರವಿಸಬಾರದು, ಪೂಜಿಸಬಾರದು. ಅಂತಹ ರಾಜನು ಕಾಡಿನಲ್ಲಿ ಬೇಟೆಯಾಡಿ ಪ್ರಾಣಿಗಳನ್ನು ಕೊಲ್ಲುವುದರಲ್ಲಿ ಅಥವಾ ಅಪರಾಧ ಮಾಡಿದುದಕ್ಕಾಗಿ ಪ್ರಜೆಗಳನ್ನು ಕೊಲ್ಲುವುದರಲ್ಲಿ ಕಾಲವನ್ನು ಕಳೆಯುತ್ತಾನೆ. ಅವನಿಗೆ ಸಂಯಮ ಎಂಬುದು ಇಲ್ಲ. ಆ ರಾಜನಿಗೆ ಅವನು ತುಂಬಾ ದುಷ್ಟ. ಇಂತಹ ರಾಜನನ್ನು ಜನರು ಗೌರವಿಸಿ ಪೂಜಿಸಿದ್ರೆ ಅವರು ಎಂದಿಗೂ ಸುಖವಾಗಿ ಇರಲಾರರು. ಅವರು ಯಾವಾಗ್ಲೂ ಬಡತನ, ಕಳವಳ ಮತ್ತೆ ದುಃಖಗಳಲ್ಲಿಯೇ ಇರ್ತಾರೆ. ಆಧುನಿಕ ರಾಜಕೀಯದಲ್ಲಿ ರಾಜನ ಸ್ಥಾನವನ್ನು ರದ್ದು ಮಾಡಿದ್ರು ಜನರ ನೆಮ್ಮದಿಯು ರಾಷ್ಟ್ರಪತಿಯ ಹೊಣೆ ಎಂದು ಭಾವಿಸುವುದು ಇಲ್ಲ. ಈಗ ಕಲಿಯುಗದಲ್ಲಿ ರಾಜ್ಯದ ಕಾರ್ಯಾಂಗದ ನಾಯಕರು ಅವರು ಹೇಗೋ ಮತಗಳನ್ನು ಪಡೀತಾರೆ, ಆಮೇಲೆ ಉನ್ನತ ಸ್ಥಾನಕ್ಕೆ ಆಯ್ಕೆಯಾಗಿ ಬಿಡ್ತಾರೆ. ಆದ್ರೆ ಜನರು ಇಲ್ಲಿ ಆತಂಕ, ನೋವು, ದುಃಖ, ಅತೃಪ್ತಿಗಳಲ್ಲಿಯೇ ಇರ್ತಾರೆ. ಯಾರಾದ್ರೂ ಸಮಾಧಾನದಲ್ಲಿ ಇರ್ತೀರಾ? ಮತಗಳನ್ನು ನಾವು ಕೊಟ್ಟು ಸುನಾಯಿಸ್ತೇವೆ ನಾಯಕರನ್ನು, ಆದ್ರೆ ಯಾರು ಸುಖದಿಂದ ಇರುವುದಿಲ್ಲ. ಬ್ರಾಹ್ಮಣನ ಎರಡನೆಯ ಮಗು ಕೂಡ ಸತ್ತು ಹುಟ್ಟಿತ್ತು. ಅದು ಸತ್ತೇ ಹುಟ್ಟಿತ್ತು ನೋಡಿ. ಮೂರನೇದು ಕೂಡ ಹಾಗೆ ಆಯ್ತು. ಅವನಿಗೆ 9 ಮಕ್ಕಳಾದವು, ಎಲ್ಲವೂ ಕೂಡ ಸತ್ತು ಹುಟ್ಟಿದವು. ಪ್ರತಿ ಬಾರಿಯೂ ಅವನು ರಾಜನನ್ನು ಆಕ್ಷೇಪಿಸಲು ಅರಮನೆಯ ಬಾಗಿಲಿಗೆ ಬರ್ತಾನೆ. ಅವನು 9ನೆಯ ಬಾರಿ ಬಂದಾಗ ಅರ್ಜುನನು ಕೃಷ್ಣನು ಅರಮನೆಯಲ್ಲಿ ಇದ್ರು, ಇಬ್ಬರು ಕೂಡ ಇದ್ರು. ತನ್ನನ್ನು ಯೋಗ್ಯ ರೀತಿಯಲ್ಲಿ ರಕ್ಷಿಸುತ್ತಿಲ್ಲ ಎಂದು ಬ್ರಾಹ್ಮಣನು ಆಪಾದಿಸುತ್ತಿದ್ದಾನೆ ಎಂದು ಕೇಳಿದಾಗ ಅರ್ಜುನನಿಗೆ ಇದು ಕುತೂಹಲ ಆಯ್ತು, ಏನಪ್ಪ ಇದು ಅಂತೇಳಿ. ಅವನು ಬ್ರಾಹ್ಮಣನ ಬಳಿಗೆ ಬರ್ತಾನೆ. ಅವನು ಹೀಗೆ ಹೇಳ್ತಾನೆ, ಪ್ರಿಯ ಬ್ರಾಹ್ಮಣ, ನಿನ್ನ ದೇಶದ ಜನರನ್ನು ರಕ್ಷಿಸಲು ಯೋಗ್ಯರಾದ ಕ್ಷತ್ರಿಯರೇ ಇಲ್ಲ ಎಂದು ಏಕೆ ಹೇಳ್ತಿ? ಕ್ಷತ್ರಿಯನೆಂದು ನಟಿಸುವವನು ಸಹ ರಕ್ಷಣೆ ನೀಡುವಂತೆ ತೋರಿಸಿಕೊಳ್ಳಲು ಬಿಲ್ಲು ಬಾಣಗಳನ್ನು ಹಿಡಿದು ಒಯ್ಯಬಲ್ಲವನು ಸಹ ಒಬ್ಬನು ಕೂಡ ಇಲ್ಲವೇ ಅಂತ ಕೇಳ್ತಾನೆ. ಈ ದೇಶದ ಅರಸರೆಲ್ಲ ಬ್ರಾಹ್ಮಣರೊಡನೆ ಸೇರಿಕೊಂಡು ಯಜ್ಞಗಳನ್ನು ಮಾಡ್ತಾರೆ ಅಷ್ಟೇ. ಧೀರರಾಗಿ ಶಕ್ತಿ ಇರುವವರು ಯಾರೂ ಇಲ್ಲ ಎಂದು ನೀನು ಭಾವಿಸಿದೀಯಾ ಅಂತ ಕೇಳ್ತಾನೆ. ಆಗ ಕ್ಷತ್ರಿಯರು ತೆಪ್ಪಕ್ಕೆ ನೆಮ್ಮದಿಯಾಗಿ ಕುಳಿತು ವೈದಿಕ ವಿಧಿಗಳಲ್ಲಿ ಮಗ್ನರಾಗಬಾರದು, ಪ್ರಜೆಗಳನ್ನು ರಕ್ಷಿಸುವುದರಲ್ಲಿ ಕೂಡ ಧೀರರಾಗಿ ನಡೆದುಕೊಳ್ಬೇಕು ಎಂದು ಅರ್ಜುನನ ಇಂಗಿತ ಅಲ್ಲಿ ಇತ್ತು. ಆಧ್ಯಾತ್ಮಿಕ ವಿಧಿಗಳಲ್ಲಿ ಬ್ರಾಹ್ಮಣರು ತೊಡಗಿರುವುದರಿಂದ ಶಾರೀರಿಕ ಶ್ರಮದ ಅಗತ್ಯವಿರುವ ಯಾವ ಕೆಲಸವನ್ನು ಅವರು ಮಾಡುವವರೆಂದು ನಿರೀಕ್ಷಿಸುವಂತೆ ಇಲ್ಲ. ಆದುದರಿಂದ ತಮ್ಮ ವೃತ್ತಿಯ ಉನ್ನತ ಕರ್ತವ್ಯಗಳಲ್ಲಿ ತೊಂದರೆಯಾಗದಂತೆ ಕ್ಷತ್ರಿಯರು ಅವರನ್ನು ರಕ್ಷಿಸಬೇಕು. ಮುಂದುವರಿದ ಅರ್ಜುನ ಹೇಳ್ತಾನೆ, ಬ್ರಾಹ್ಮಣರು ಬಯಸದಿದ್ರು ಅವರು ಹೆಂಡತಿ ಮಕ್ಕಳ ಅಗಲಿಕೆಯನ್ನು ಅನುಭವಿಸಬೇಕಾಗಿ ಬಂದು ಕ್ಷತ್ರಿಯ ಅರಸರು ಅವರನ್ನು ರಕ್ಷಿಸಲಾಗದೆ ಹೋದ್ರೆ ಅಂತಹ ಅರಸರು ರಂಗಭೂಮಿಯ ನಟರಲ್ಲದೆ ಬೇರೇನು ಅಲ್ಲ ಎಂದು ಭಾವಿಸಬೇಕಾಗ್ತದೆ. ಈ ನಾಟಕ ಮಂದಿರದ ಪ್ರದರ್ಶನಗಳಲ್ಲಿ ನಟನು ರಾಜನ ಪಾತ್ರವನ್ನು ಅಭಿನಯಿಸಬೇಕು. ಆದ್ರೆ ಅಂತಹ ನಕಲಿ ದೊರೆಯಿಂದ ಯಾರು ಯಾವ ಪ್ರಯೋಜನವನ್ನು ಕೂಡ ನಿರೀಕ್ಷಿಸಲಿಕ್ಕೆ ಆಗುವುದಿಲ್ಲ. ಹಾಗೆ ರಾಜನು ಅಥವಾ ಕಾರ್ಯಾಂಗದ ಮುಖ್ಯಸ್ಥನು ಕೂಡ ಸಾಮಾಜಿಕ ರಚನೆಯ ಮುಖ್ಯಸ್ಥನಿಗೆ ರಕ್ಷಣೆಯನ್ನು ನೀಡಲಾಗದೆ ಹೋದ್ರೆ ಅವನನ್ನು ಬರೀ ಬಡಾಯಿಗಾರ ಅಂತ ಹೇಳಿ ಭಾವಿಸ್ತಾರೆ.
ಅಂತವರು ರಾಜ್ಯದ ಕಾರ್ಯಾಂಗ ಮುಖ್ಯಸ್ಥರ ಸ್ಥಾನಗಳನ್ನು ಆಕ್ರಮಿಸಿಕೊಂಡು ತಮಗಾಗಿಯೇ ಅವರು ಬದುಕ್ತಾರೆ. ಪ್ರಭು, ನಾನು ಮಾತು ಕೊಡ್ತೇನೆ, ನಿನ್ನ ಮಕ್ಕಳನ್ನು ರಕ್ಷಿಸ್ತೇನೆ, ಇಲ್ಲವಾದ್ರೆ ನನ್ನನ್ನು ಹೊಕ್ಕಿರುವ ಪಾಪದ ಸೋಂಕು ಅಡಗುವಂತೆ ನಾನು ಉರಿಯುವ ಅಗ್ನಿಯಲ್ಲಿ ಬೀಳುತ್ತೇನೆ ಅಂತೇಳಿ ಹೇಳಿ ಅರ್ಜುನನು ಹೀಗೆ ಉತ್ತರ ಮಾಡ್ತಾನೆ, ತರಿಸ್ತಾನೆ ಅವನಿಗೆ. ಪ್ರಿಯ ಅರ್ಜುನ, ಬಲರಾಮನು ಇಲ್ಲಿದ್ದಾನೆ. ನನ್ನ ಮಕ್ಕಳಿಗೆ ರಕ್ಷಣೆಯನ್ನು ಕೊಡಲು ಅವನಿಗೆ ಸಾಧ್ಯವಾಗ್ಲಿಲ್ಲ. ಕೃಷ್ಣನೂ ಇಲ್ಲಿದ್ದಾನೆ, ಅವನಿಗೂ ಅವರನ್ನು ರಕ್ಷಿಸಲು ಸಾಧ್ಯ ಆಗ್ಲಿಲ್ಲ. ಪ್ರದ್ಯುಮ್ನ, ಅನಿರುದ್ಧರಂತೆ ಬಿಲ್ಲು ಬಾಣ ಹಿಡಿಯುವ ಅನೇಕ ಮಂದಿ ವೀರರು ಇದ್ದಾರೆ. ನನ್ನ ಮಕ್ಕಳನ್ನು ರಕ್ಷಿಸಲು ಅವರಿಗೆ ಸಾಧ್ಯವಾಗ್ಲಿಲ್ಲ. ದೇವೋತ್ತಮ ಪರಮ ಪುರುಷನೇ ಮಾಡಲು ಸಾಧ್ಯವಾಗುವುದನ್ನು ಮಾಡಲು ಅರ್ಜುನನಿಗೆ ಸಾಧ್ಯವಾಗುವುದಿಲ್ಲ ಎಂದು ಬ್ರಾಹ್ಮಣನು ನೇರವಾಗಿ ಸೂಚಿಸಿದ. ತನ್ನಿಂದ ಆಗದುದನ್ನು ಮಾಡುವಿನೆಂದು ಅರ್ಜುನನು ವಚನವನ್ನು ಕೊಡ್ತಿದ್ದಾನೆ ಎಂದು ಅವನಿಗೆ ಅನಿಸಿತು. ಬ್ರಾಹ್ಮಣನು, ನಿನ್ನ ಭರವಸೆಯನ್ನು ಅನುಭವವಿಲ್ಲದ ಮಗುವಿನ ಭರವಸೆ ಎಂದು ನಾನು ಈಗ ಭಾವಿಸ್ತಾ ಇದ್ದೇನೆ. ನಿನ್ನ ಭರವಸೆಯಲ್ಲಿ ನನಗೇನು ನಂಬಿಕೆ ಇಲ್ಲ ಅಂತ ಹೇಳಿ ಹೇಳ್ತಾನೆ. ಕ್ಷತ್ರಿಯ ರಾಜನಲ್ಲಿ ಬ್ರಾಹ್ಮಣನಿಗೆ ಸಂಪೂರ್ಣವಾಗಿ ವಿಶ್ವಾಸವು ಹೋಗಿದೆ ಎಂದು ಅರ್ಜುನನಿಗೆ ಅರ್ಥ ಆಗ್ತದೆ. ಆದುದರಿಂದ ಅವನಿಗೆ ಧೈರ್ಯ ಕೊಡಲು ತನ್ನ ಸ್ನೇಹಿತ ಕೃಷ್ಣನನ್ನು ಆಕ್ಷೇಪಿಸುವಂತೆ ಮಾತನಾಡಿದ ಕೃಷ್ಣನನ್ನು ಕಟುವಾಗಿ ಟೀಕಿಸುತ್ತಾ ಅವನು ಹೇಳ್ತಾನೆ, ಪ್ರಿಯ ಬ್ರಾಹ್ಮಣ, ನಾನು ಸಂಕರ್ಷಣನೂ ಅಲ್ಲ, ಕೃಷ್ಣನೂ ಅಲ್ಲ, ಪ್ರದ್ಯುಮ್ನನೂ ಅಲ್ಲ, ಮತ್ತೆ ಅನಿರುದ್ಧರಂತೆ ಕೃಷ್ಣನ ಮಗನೂ ಕೂಡ ಅಲ್ಲ. ನನ್ನ ಹೆಸರು ಅರ್ಜುನ. ನನ್ನ ಧನಸ್ಸು ಗಾಂಡೀವ ನೀನು ನನಗೆ ಅಪಮಾನ ಮಾಡಲಾರೆ. ಏಕೆಂದ್ರೆ ನಾನು ಶಿವನು ಕಾಡಿನಲ್ಲಿ ಬೇಟೆಯಾಡುತ್ತಿದ್ದಾಗ ನನ್ನ ಶಕ್ತಿಯನ್ನು ಅವನಿಗೆ ಮನದಟ್ಟು ಮಾಡಿಕೊಟ್ಟಿದ್ದೇನೆ. ಬೇಟೆಗಾರನಿಗೆ ನನ್ನ ಮುಂದೆ ಕಾಣಿಸಿಕೊಂಡ ಶಿವನೊಂದಿಗೆ ಕದನವಾಯಿತು. ನನ್ನ ಶಕ್ತಿಯನ್ನು ಕಂಡು ಪ್ರಸನ್ನನಾದಾಗ ಅವನು ನನಗೆ ಪಾಶುಪತಾಸ್ತ್ರವನ್ನು ಕೊಟ್ಟಿದ. ನನ್ನ ಶೌರ್ಯದಲ್ಲಿ ಅನುಮಾನವೇ ಬೇಡ. ಮೃತ್ಯುವಿನೊಡನೆ ಓಡಾಡಬೇಕಾಗಿ ಬಂದ್ರು ನಾನು ನಿನ್ನ ಪುತ್ರರನ್ನು ಹಿಂದಕ್ಕೆ ಕರೆದುಕೊಂಡು ಬರ್ತೇನೆ. ಶ್ರೀಕೃಷ್ಣ ಮತ್ತು ಇತರರು ಕೇಳುತ್ತಿರುವಾಗಲೇ ಅರ್ಜುನನು ಈ ಮೇಲಿನ ಮಾತುಗಳನ್ನು ಆಡ್ತಾನೆ. ಅರ್ಜುನನು ಇಂತಹ ವೀರ ವಾಕ್ಯದಲ್ಲಿ ಭರವಸೆಯನ್ನು ನೀಡಿದಾಗ ಬ್ರಾಹ್ಮಣನಿಗೆ ಹೇಗೋ ನಂಬಿಕೆ ಬಂತು. ಅವನು ಮನೆಗೆ ಹಿಂದಿರುಗುತ್ತಾನೆ. ಬ್ರಾಹ್ಮಣನ ಹೆಂಡತಿಗೆ ಇನ್ನೊಂದು ಮಗುವಾಗುವ ಹೊತ್ತಿನಲ್ಲಿ ಬ್ರಾಹ್ಮಣನು, ಪ್ರಿಯ ಅರ್ಜುನ, ಈಗ ಬಂದು ನನ್ನ ಮಗುವನ್ನು ನೀನು ರಕ್ಷಿಸು ಎಂದು ಮತ್ತೆ ಮತ್ತೆ ಗಟ್ಟಿಯಾಗಿ ಕೂಗ್ತಾನೆ. ಅವನ ಕೂಗನ್ನು ಕೇಳ್ತಲೇ ಅರ್ಜುನನು ತನ್ನ ಧನಸ್ಸನ್ನು ಬಾಣಗಳನ್ನು ರಕ್ಷಿಸಿಕೊಳ್ಳಲು ಪವಿತ್ರ ಜಲವನ್ನು ಸ್ಪರ್ಶಿಸಿ ಪವಿತ್ರ ಮಂತ್ರಗಳನ್ನು ಜಪಿಸಿ ಸಿದ್ಧನಾಗ್ತಾನೆ. ಹೊರಡುವಾಗ ಶಿವನನ್ನು ಸ್ಮರಿಸಿ ಅವನ ಅನುಗ್ರಹಕ್ಕಾಗಿ ಬೇಡ್ತಾನೆ. ಹೀಗೆ ಅವನು ತನ್ನ ಗಾಂಡೀವ, ಧನಸ್ಸು ಮತ್ತು ಇತರ ಶಸ್ತ್ರಾಸ್ತ್ರಗಳೊಡನೆ ಪ್ರಸೂತಿ ಗೃಹದ ಬಳಿಗೆ ಹೋಗ್ತಾನೆ. ಬ್ರಾಹ್ಮಣನಿಗೆ ಕೊಟ್ಟ ಮಾತಿನಿಂದಾಗಿ ಅರ್ಜುನನು ದ್ವಾರಕೆಯಿಂದ ಹೊರಡಲಿಲ್ಲ ಎಂದು ಕಾಣ್ತದೆ. ಬ್ರಾಹ್ಮಣನ ಹೆಂಡತಿಯು ಪ್ರಸವಿಸುವ ಸಮಯದಲ್ಲಿ ರಾತ್ರಿ ಅವನಿಗೆ ಕರೆ ಬರ್ತದೆ. ಬ್ರಾಹ್ಮಣನ ಪತ್ನಿಯ ಮಗುವಿನ ಜನನದ ಸಮಯದಲ್ಲಿ ಹೋಗುವಾಗ ಅರ್ಜುನನು ಶಿವನನ್ನು ಸ್ಮರಿಸ್ತಾನೆ. ತನ್ನ ಸ್ನೇಹಿತ ಕೃಷ್ಣನನ್ನು ಅವನು ಸ್ಮರಿಸಲಿಲ್ಲ. ಬ್ರಾಹ್ಮಣನಿಗೆ ರಕ್ಷಣೆಯನ್ನು ನೀಡಲು ಕೃಷ್ಣನಿಗೆ ಸಾಧ್ಯವಾಗದಿದ್ದರಿಂದ ಶಿವನಲ್ಲೇ ಆಶ್ರಯ ಪಡೆಯುವುದು ಉತ್ತಮ ಅಂತೇಳಿ ಅವನು ಭಾವಿಸ್ತಾನೆ. ಯಾರಾದ್ರೂ ಹೇಗೆ ದೇವತೆಗಳ ಆಶ್ರಯವನ್ನು ಪಡೆಯುತ್ತಾರೆ ಎನ್ನುವುದಕ್ಕೆ ಇದು ಒಂದು ನಿದರ್ಶನ. ಭಗವದ್ಗೀತೆ ಕೂಡ ಇದನ್ನೇ ವಿವರಿಸ್ತೇವೆ. ಕಾಮೈತೈ ತೈಹೃತ ಜ್ಞಾನ ಅಂದ್ರೆ ಅತಿ ಆಸೆ ಮತ್ತೆ ಕಾಮಗಳಿಂದ ತನ್ನ ಬುದ್ಧಿಯನ್ನು ಕಳೆದುಕೊಂಡವನು ದೇವೋತ್ತಮ ಪರಮ ಪುರುಷನನ್ನು ಮರೆತು ದೇವತೆಗಳನ್ನು ಆಶ್ರಯಿಸ್ತಾನೆ. ನಿಜ, ಅರ್ಜುನ ಈಗ ಇಲ್ಲಿ ಸಾಮಾನ್ಯ ಜೀವಿ ಅಲ್ಲ. ಆದರೆ ಕೃಷ್ಣನೊಡನೆ ತನ್ನ ಸಖ್ಯದ ಗೆಳೆತನದ ಕಾರಣದಿಂದ ಬ್ರಾಹ್ಮಣನಿಗೆ ರಕ್ಷಣೆಯನ್ನು ನೀಡಲು ಕೃಷ್ಣನನ್ನು ಕೇಳಲು ಸಾಧ್ಯವಾಗ್ಲಿಲ್ಲ. ಆದುದರಿಂದ ಶಿವನನ್ನು ಸ್ಮರಿಸುವುದು ಉತ್ತಮ ಅಂತೇಳಿ ಅವನು ಭಾವಿಸ್ತಾನೆ. ಆದ್ರೆ ಕೃಷ್ಣನ ಬದಲು ಶಿವನ ಆಶಯವನ್ನು ಅರ್ಜುನನು ಪಡೆದದ್ದು ಫಲ ಆಗ್ಲಿಲ್ಲ ಎನ್ನುವುದು ಅನಂತರ ಅವನಿಗೆ ಸ್ಪಷ್ಟ ಆಗ್ತದೆ. ಆದ್ರೆ ಬೇರೆ ಬೇರೆ ಮಂತ್ರಗಳನ್ನು ಜಪಿಸಿ ಅರ್ಜುನನು ತನ್ನಿಂದ ಆದಷ್ಟು ಪ್ರಯತ್ನವನ್ನು ಮಾಡ್ತಾನೆ ಮತ್ತು ಎಲ್ಲಾ ದಿಕ್ಕುಗಳಿಂದ ಪ್ರಸೂತಿ ಗೃಹವನ್ನು ರಕ್ಷಿಸಲು ತನ್ನ ಧನುಸ್ಸನ್ನು ಕೈಗೆತ್ತಿಕೊಳ್ತಾನೆ. ಬ್ರಾಹ್ಮಣನ ಹೆಂಡತಿ ಗಂಡು ಮಗುವನ್ನು ಪ್ರಸವಿಸಿದ್ಲು. ಸಾಮಾನ್ಯವಾಗಿ ಆಗುವಂತೆ ಮಗು ಅಳ್ತದೆ. ಆದ್ರೆ ಕೆಲವೇ ನಿಮಿಷಗಳಲ್ಲಿ ಮಗುವು ಅರ್ಜುನನ ಬಾಣಗಳು ಆಕಾಶದಲ್ಲಿ ಮರೆಯಾದವು. ಬ್ರಾಹ್ಮಣನ ಮನೆಯು ಕೃಷ್ಣನ ಮನೆಗೆ ಹತ್ತಿರವಾಗಿ ಇತ್ತು.
ತನ್ನ ಅಧಿಕಾರವನ್ನು ಕಡೆಗಣಿಸಿ ನಡೆಯುತ್ತಿದ್ದುದೆಲ್ಲ ಕೃಷ್ಣನಿಗೆ ಮನೋರಂಜನೆ, ಅದೊಂದು ಮನೋರಂಜನೆ, ತಮಾಷೆಯಾಗಿ ಕಂಡಿತವನಿಗೆ. ಶಿವನು ತನಗೆ ಕೊಟ್ಟಿದ್ದ ಅಸ್ತ್ರದ ವಿಷಯದಲ್ಲಿ ಅರ್ಜುನನಿಗೆ ತುಂಬಾ ಹೆಮ್ಮೆ ಇತ್ತು. ಈ ಅಸ್ತ್ರವು ಸೇರಿದಂತೆ ಅರ್ಜುನನ ಎಲ್ಲಾ ಬಾಣಗಳನ್ನು, ಮಗುವನ್ನು ಅಲ್ಲಿಂದ ತೆಗೆದುಕೊಂಡು ಹೋಗುವ ಉಪಾಯವನ್ನು ಹೂಡಿದವನೇ ಕೃಷ್ಣ. ತದ್ಭವತಿ ಅಲ್ಪ ಮೇಧಸಂ, ಭ್ರಮಿತರಾಗಿ ಅಲ್ಪ ಬುದ್ಧಿಯವರು ದೇವತೆಗಳ ಆಶಯವನ್ನು ಪಡೆಯುತ್ತಾರೆ. ಅವರು ನೀಡುವಂತಹ ಆ ಪ್ರತಿಫಲದಿಂದ ತೃಪ್ತರಾಗ್ತಾರೆ. ಕೃಷ್ಣ ಮತ್ತು ಇತರರ ಎದುರಿನಲ್ಲಿ ಬ್ರಾಹ್ಮಣನು ಅರ್ಜುನನನ್ನು ನಿಂದಿಸಲು ಪ್ರಾರಂಭಿಸಿದ. ನನ್ನ ಮೂರ್ಖತನವನ್ನು ಎಲ್ಲರೂ ನೋಡಿ ನಾನು ಅರ್ಜುನನ ಮಾತುಗಳನ್ನು ನಂಬಿದೆ. ಅವನು ನಿಷ್ಪ್ರಯೋಜಕ, ಸುಳ್ಳು ವಾಗ್ದಾನ ಕೊಡುವುದರಲ್ಲಿ ನಿಪುಣ. ಅರ್ಜುನನ ಮಾತನ್ನು ನಂಬಿದ ನಾನು ಎಂತಹ ದಡ್ಡ. ಪ್ರದ್ಯುಮ್ನ, ಅನಿರುದ್ಧ, ಬಲರಾಮ ಮತ್ತು ಕೃಷ್ಣ ಎಲ್ಲಾ ಸೋತರು. ಅರ್ಜುನನು ನನ್ನ ಮಗುವನ್ನು ಉಳಿಸುವುದಾಗಿ ಮಾತು ಕೊಟ್ಟ. ಅಂತಹ ಮಹಾಪುರುಷನಿಗೆ ನನ್ನ ಮಗುವನ್ನು ಉಳಿಸುವುದು ಸಾಧ್ಯವಾಗದಿದ್ರೆ ಯಾರಿಗೆ ಸಾಧ್ಯ ಇನ್ನು? ಆದುದರಿಂದ ಅವನ ಸುಳ್ಳು ಭರವಸೆಗಾಗಿ ಅರ್ಜುನನನ್ನು ಖಂಡಿಸ್ತೇನೆ. ಅವನ ಗಾಂಡೀವನನ್ನು ಕೂಡ ನಾನು ಖಂಡಿಸ್ತೇನೆ. ತಾನು ಬಲರಾಮ, ಕೃಷ್ಣ, ಪ್ರದ್ಯುಮ್ನ ಮತ್ತು ಅನಿರುದ್ಧರಿಗಿಂತ ಶ್ರೇಷ್ಠ ಎಂದು ಹೇಳುವ ಅವನ ಉದ್ದಟತನವನ್ನು ಕೂಡ ನಾನು ಖಂಡಿಸ್ತೇನೆ. ನನ್ನ ಮಗು ಆಗಲೇ ಬೇರೆ ಲೋಕಕ್ಕೆ ಹೋಗಿ ಆಯಿತು. ಆದುದರಿಂದ ಯಾರು ನನ್ನ ಮಗುವನ್ನು ಉಳಿಸ್ಲಿಕ್ಕೆ ಆಗುದಿಲ್ಲ. ನನ್ನ ಮಗುವನ್ನು ಬೇರೆ ಲೋಕದಿಂದ ತರಲು ತನಗೆ ಸಾಧ್ಯ ಎಂದು ಮೂರ್ಖತನದಿಂದ ಅರ್ಜುನ ಭಾವಿಸಿದ್ದಾನೆ. ಎಲ್ಲಿ ತನಕ ಓದಿ ಆಯ್ತು ಮಾತಾಜಿ? ಹರೇ ಕೃಷ್ಣ. ಸಮಯ ಆಯ್ತಾ ಮಾತಾಜಿ? 755ನೇ ಪೇಜ್ ನಂಬರ್ ತನಕ ಆಗಿದೆ ಮಾತಾಜಿ. ಇಲ್ಲಿ ಬ್ರಾಹ್ಮಣನ ಮೂದಲಿಕೆಗೆ ಒಳಗಾಗಿ ಅರ್ಜುನನು ಬ್ರಾಹ್ಮಣನ ಮಗುವನ್ನು ಹುಡುಕ್ಲಿಕ್ಕೆ ಯಾವುದೇ ಲೋಕಕ್ಕಾದ್ರೂ ಪ್ರಯಾಣ ಮಾಡಲು ಸಾಧ್ಯವಾಗುವಂತಹ ಯೋಗ ಪರಿಪೂರ್ಣತೆಯನ್ನು ಪಡೆದುಕೊಳ್ತಾನೆ. ಯಾವುದೇ ಲೋಕಕ್ಕೆ ಪ್ರಯಾಣ ಮಾಡಲು ಯೋಗಿಗಳಿಗೆ ಇರುವಂತಹ ಶಕ್ತಿಯನ್ನು ಅವನು ವಶಪಡಿಸಿಕೊಂಡಿದ್ದ ಎಂದು ಕಾಣಿಸ್ತದೆ. ಮೊದಲು ಅವನು ಮೃತ್ಯುರಾಜನಾದ ಯಮನ ಲೋಕಕ್ಕೆ ಹೋದ್ನು. ಅಲ್ಲಿ ಅವನು ಬ್ರಾಹ್ಮಣನ ಮಗುವಿಗಾಗಿ ಹುಡುಕಿದ, ಆದ್ರೆ ಮಗು ಕಾಣಲಿಲ್ಲ. ಅಲ್ಲಿಂದ ಅವನು ಸ್ವರ್ಗದ ರಾಜನಾದ ಇಂದ್ರ ಲೋಕಕ್ಕೆ ಬರ್ತಾನೆ. ಅಲ್ಲಿ ಕೂಡ ಮಗು ಕಾಣಲಿಲ್ಲ. ಅಗ್ನಿದೇವತೆಗೆ ನೈಋತಿಯ ಲೋಕಗಳಿಗೆ ಹೋದ. ಅಲ್ಲಿಂದ ಚಂದ್ರಲೋಕಕ್ಕೆ ಹೋದ, ವಾಯುಲೋಕ, ವರುಣಲೋಕಕ್ಕೆ ಹೋದ. ಅಲ್ಲಿಯೂ ಮಗುವನ್ನು ಕಾಣದೆ ಆದ. ಅತ್ಯಂತ ಕೆಳಗಿನ ಲೋಕವಾದ ರಸತಲಕ್ಕೆ ಕೂಡ ಹೋಗ್ತಾನೆ. ಈ ಎಲ್ಲಾ ಲೋಕಗಳಿಗೆ ಹೋದ ನಂತರ ಯೋಗಿಗಳು ಹೋಗಲಾರದಂತಹ ಬ್ರಹ್ಮಲೋಕಕ್ಕೆ ಕೂಡ ಹೋಗ್ತಾನೆ. ಕೃಷ್ಣನ ಕೃಪೆಯಿಂದ ಅರ್ಜುನನಿಗೆ ಆ ಶಕ್ತಿ ಸಿಕ್ಕಿತು. ಅವನು ಎಲ್ಲಾ ಸ್ವರ್ಗಲೋಕಗಳನ್ನು ದಾಟಿ ಬ್ರಹ್ಮಲೋಕಕ್ಕೆ ಹೋದನು. ಎಲ್ಲಾ ಲೋಕಗಳಲ್ಲಿ ಹುಡುಕಿದ್ರು ಮಗು ಸಿಕ್ಕದೆ ಹೋದಾಗ ಬ್ರಾಹ್ಮಣನ ಮಗುವನ್ನು ಹಿಂದಕ್ಕೆ ಕರೆತರಲು ಸಾಧ್ಯವಿಲ್ಲದೆ ಹೋದ್ರೆ ತಾನು ಬೆಂಕಿಗೆ ಹಾರುವುದಾಗಿ ಹೇಳಿದ ಮಾತಿಗೆ ಅನುಗುಣವಾಗಿ ಬೆಂಕಿಗೆ ಹಾರ್ಲಿಕ್ಕೆ ಸಿದ್ಧನಾಗ್ತಾನೆ. ಆದ್ರೆ ಅರ್ಜುನನು ಪ್ರಭುವಿನ ಅತ್ಯಂತ ಆಪ್ತ ಮಿತ್ರ ಆದ್ದರಿಂದ ಅವನ ವಿಷಯದಲ್ಲಿ ಪ್ರಭು ಯಾವಾಗ್ಲೂ ದಯಮಯವಾಗಿದ್ದ. ಆ ಅಪಮಾನದಿಂದ ಬೆಂಕಿಗೆ ಹಾರಿಕೊಳ್ಳದಂತೆ ಕೃಷ್ಣನು ಅರ್ಜುನನನ್ನು ಒಪ್ಪಿಸ್ತಾನೆ. ಅರ್ಜುನನು ತನ್ನ ಸ್ನೇಹಿತನಾದ್ದರಿಂದ ಸಹಾಯಹೀನನಾಗಿ ಅವನ ಅಗ್ನಿಯಲ್ಲಿ ಪ್ರವೇಶಿಸಿದ್ರೆ ಪರೋಕ್ಷವಾಗಿ ಅದರಿಂದ ತನಗೂ ಕೂಡ ಅಪಕೀರ್ತಿ ಅಂತ ಹೇಳಿ ಅವನು ಸೂಚಿಸ್ತಾನೆ. ಅವನಿಗೆ ಮಗು ನಿಶ್ಚಯವಾಗಿ ಸಿಗ್ತದೆ ಎಂಬ ಭರವಸೆಯನ್ನು ನೀಡಿ ಕೃಷ್ಣ ಅರ್ಜುನನನ್ನು ತಡೀತಾನೆ. ಮೂರ್ಖನಾಗಿ ಆತ್ಮಹತ್ಯೆ ಮಾಡ್ಕೊಳ್ಬೇಡ ಎಂದ ಅರ್ಜುನನಿಗೆ ಈ ಮಾತನ್ನು ಕೇಳಿ ಕೃಷ್ಣನು ತನ್ನ ದಿವ್ಯ ರಥವನ್ನು ತರಲು ಹೋಗ್ತಾನೆ. ಅರ್ಜುನನೊಡನೆ ರಥವನ್ನು ಏರಿ ಉತ್ತರ ದಿಕ್ಕಿಗೆ ಹೋಗ್ತಾನೆ. ಸರ್ವಶಕ್ತ ದೇವೋತ್ತಮ ಪರಮ ಪುರುಷನಾದ ಕೃಷ್ಣ ಯಾವುದೇ ಪ್ರಯತ್ನವಿಲ್ಲದೆ ಮಗುವನ್ನು ಕರೆತರಬಹುದು. ಆದ್ರೆ ಅವನು ಮನುಷ್ಯನ ಪಾತ್ರವನ್ನು ವಹಿಸಿದ್ದಾನೆ, ಅಲ್ಲಿ ಹಾಗೆ ನಿರ್ವಹಿಸ್ತಿದ್ದ ಎನ್ನುವುದನ್ನು ಅವನು ಸದಾ ನೆನಪಿನಲ್ಲಿ ಇಡಬೇಕು. ಫಲ ಪಡೆಯಲು ಮನುಷ್ಯನು ಪ್ರಯತ್ನವನ್ನು ಪಡಲೇಬೇಕು. ಹಾಗೆ ಸಾಮಾನ್ಯ ಮನುಷ್ಯನಂತೆ ಅವನು ತನ್ನ ಗೆಳೆಯ ಅರ್ಜುನನಂತೆ ಕೃಷ್ಣನು ಬ್ರಾಹ್ಮಣನ ಮಗುವನ್ನು ಕರೆತರಲು ದ್ವಾರಕೆಯಿಂದ ಹೊರಡ್ತಾನೆ. ಮನುಷ್ಯ ಸಮಾಜದಲ್ಲಿ ಕಾಣಿಸಿಕೊಂಡು ಮನುಷ್ಯನಂತೆ ತನ್ನ ಲೀಲೆಗಳನ್ನು ಮೆರೆದು ಕೃಷ್ಣನು ತನಗಿಂತ ದೊಡ್ಡವನು ಯಾರೂ ಇಲ್ಲ ಎನ್ನುವುದನ್ನಲ್ಲಿ ತೋರಿಸಿಕೊಡ್ತಾನೆ. ದೇವರು ದೊಡ್ಡವನು, ದೇವೋತ್ತಮ ಪರಮ ಪುರುಷನನ್ನು ವರ್ಣಿಸುವ ರೀತಿ ಇದು. ಇನ್ನು ಈ ಭೌತಿಕ ಜಗತ್ತಿನಲ್ಲಿ ಇದ್ದ ಕಾಲದಲ್ಲಿ ಆದರೂ ಕೃಷ್ಣನು ವಿಶ್ವದಲ್ಲಿ ತನಗಿಂತ ದೊಡ್ಡವರು ಇಲ್ಲ ಎಂದು ತೋರಿಸಿಕೊಟ್ಟ. ಹಾಗೆ ಅರ್ಜುನನೊಡನೆ ರಥವನ್ನು ಏರಿ ಕೃಷ್ಣನು ಅನೇಕ ಲೋಕಗಳನ್ನು ದಾಟುತ್ತಾ ಉತ್ತರ ದಿಕ್ಕಿಗೆ ಆಯ್ತು. ಹರೇ ಕೃಷ್ಣ. ಇಲ್ಲಿ ತನಕ ಆಗಿದಾ? ಸಮಯವೂ ಆಯ್ತು. ಹರೇ ಕೃಷ್ಣ.
ವಾಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಭಕ್ತವೃಂದಕ್ಕೆ ಜೈ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ರಾಮಾಚಾರ್ಯ ಧನ್ಯವಾದ ಫೌಂಡೇಶನ್ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದ್ ಕಿ ಜೈ. ಜೈ. ಇರುವ ಎಲ್ಲರಿಗೂ ಈ ದಿನ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾವು ಈ ದಿನದ ತರಗತಿಯನ್ನು ಮುಗಿಸೋಣ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಅಟೆಂಡೆನ್ಸ್ ಹಾಕಿದ್ದೀರಾ? ಹೌದು ಮಾತಾಜಿ. ಬಂದಿಲ್ಲ ಮಾತಾಜಿ, ಹೋಯ್ತದು. ಮಾತಾಜಿ ಪುನೊಮ್ಮೆ ಹಾಕ್ತಾರೆ. ಅಟೆಂಡೆನ್ಸ್ ಹಾಕಿ.